ನಮ್ಮಿಂದ ಆದಷ್ಟು ಸಮಾಜವನ್ನು ಬದಲಾಯಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಭಾರತದ ಸಂಸ್ಕೃತಿ ವಿಶೇಷತೆ ಎಂದರೆ ನೆನಪಿಗೆ ಬರುವುದು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಶಿಯನ ಮಾಡು ಕಾಶ್ಮೀರ ಸುತ್ತಿ ನೋಡು ಚೋಕದ ಗುಂಡಿ ಒಡೆಯನೆಂದು ಕೂಗಿ ಹಾಡು ವಿಶ್ವವಿಖ್ಯಾತಿ ಮೈಸೂರು ದಸರಾ ನಮ್ಮ ಹೆಮ್ಮೆ ಹಾಗೂ ದಕ್ಷಿಣ ಕನ್ನಡದ ಸಂಸ್ಕೃತಿ ಅದರಲ್ಲೂ ಯಕ್ಷಗಾನ ಕಂಬಳ ಭೂತಕೋಲವಂತೂ ಈಗ ಪ್ರಪಂಚವನ್ನು ತನ್ನೆಡೆಗೆ ಸೆಳೆಯುತ್ತಿದೆ. ಡೊಳ್ಳುಗುಣಿತ ವೀರಗಾಸೆ ಕೋಲಾಟ ಕರ್ನಾಟಕದ ರಾಜ್ಯದೆಲ್ಲೆಡೆ ಕಂಗೊಳಿಸುತ್ತಲೇ ಇರುತ್ತದೆ. ಹಾಗೂ ದೇವರ ನಗರಿ ಎಂದೇ ಪ್ರಸಿದ್ಧವಾಗಿರುವ ಕೇರಳದ ಓಣಂ ನೃತ್ಯ ಕಲೆಗಳಾದ ಕಥಕ್ಕಳಿ ಮೋಹಿನಿಯಟ್ಟಂ ಇವುಗಳು ಕೇರಳ ರಾಜ್ಯದ ಕೇಂದ್ರ ಬಿಂದುಗಳು. ಹಾಗೂ ತಮಿಳುನಾಡಿನ ಕಾಂಚೀಪುರಂ ಸೀರೆಯಂತೂ ಸ್ತ್ರೀಯರ ಮನಸೆಳೆಯದೆ ಬಿಡದು. ಹಾಗೂ ಭರತನಾಟ್ಯಂ ನೃತ್ಯ ಕಲೆ ಭಾರತ ಮಾತ್ರವಲ್ಲದೆ ಪ್ರಪಂಚದ ಬೇರೆ ದೇಶಗಳಲ್ಲೂ ಹೆಸರುವಾಸಿ. ಹೀಗೆ ಮಣಿಪುರದ ಮಣಿಪುರಿ, ಒಡಿಸಾದ ಒಡಿಸಿ, ಬಂಗಾಳದ ದುರ್ಗಾ ಪೂಜೆ, ಮಹಾರಾಷ್ಟ್ರದ ಗಣೇಶ ಚತುರ್ಥಿ ಹಾಗೂ ಲಕ್ಷ ದೀಪೋತ್ಸವದಂತೆ ದೀಪವನ್ನು ಬೆಳಗಿ ಸಂಭ್ರಮಿಸುವ ದೀಪಾವಳಿ ಇಂತಹ ಹಬ್ಬಗಳೆಲ್ಲ ನಮ್ಮ ಭಾರತದ ಸಂಸ್ಕೃತಿಯನ್ನು ಸದಾ ಚಿರಂಜೀವಿಯಾಗಿರಿಸುತ್ತದೆ. ಕಾಶಿಯ ಗಂಗೆ, ತಿರುಪತಿಯ ವೆಂಕಟರಮಣ ಹಾಗೂ ಅಯೋಧ್ಯೆಯ ರಾಮ ಮಂದಿರ ಮತ್ತು ಮಕರ ಜ್ಯೋತಿಯನ್ನು ಕಾಣುವ ಸಾವಿರಾರು ಅಯ್ಯಪ್ಪ ಸ್ವಾಮಿಯ ಭಕ್ತರುಗಳು ಹಾಗೂ ವಾಘಾ ಗಡಿಯಲ್ಲಿ ಪ್ರತಿನಿತ್ಯ ನಡೆಯುವ ಪರೇಡ್ ಇವೆಲ್ಲವೂ ನಮ್ಮ ದೇಶದ ಹೆಮ್ಮೆ. ಹಬ್ಬ ಎಷ್ಟು ಹೇಳಿದರೂ ಮುಗಿಯದು ನಮ್ಮ ಈ ಭಾರತದ ಸೊಡು. ಈಗ ಹೀಗೆ ನಮ್ಮ ಭಾರತದ ಸಂಸ್ಕೃತಿ ಮತ್ತು ಅದರ ವಿಶೇಷತೆಯ ಬಗ್ಗೆ ಹಾಡಿನೊಂದಿಗೆ ನಮ್ಮೆಲ್ಲರನ್ನು ಮನರಂಜಿಸಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು.
विनूतन चेतन
ತಮ್ಮ ಸುಮಧುರ ಕಂಠದಿಂದ ಲಕ್ಷ್ಮೀ ಪುತ್ರ ವೀರ ಸಾವರ್ಕರ್ ಇರಬಹುದು, ಭಗತ್ ಸಿಂಗ್ ಇರಬಹುದು, ಆಜಾದ್ ಚಂದ್ರಶೇಖರ ಆಜಾದ್ ಇರಬಹುದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರಬಹುದು. ಇಂತಹ ಮಹಾನ್ ನಾಯಕರ ತ್ಯಾಗ ಬಲಿದಾನದಿಂದ ನಮಗೆ ಇಂದು ಈ ಸುಂದರ ಬದುಕನ್ನು ಬಾಳಲು ಸ್ವಾತಂತ್ರ್ಯ ಲಭಿಸುತ್ತಿದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಮ್ಮೆಲ್ಲರ ಆದರ್ಶಪ್ರಾಯ. ಈಗ ನಿಮ್ಮ ಮುಂದೆ ಭಾರತ ಮಾತೆಯ ಹಾಡಿನೊಂದಿಗೆ ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. वतन मेरे आबाद रहे तू, ए वतन वतन मेरे आबाद रहे तू, मैं जहाँ रहूँ जहाँ में याद रहे तू, ए वतन मेरे वतन मंजिल है पहचान तुझी से, पहचू में जहाँ भी मेरी बुनियाद रहे तू, वतन वतन मेरे आबाद रहे तू, मैं जहाँ रहूँ जहाँ में याद रहे तू, मेरे वतन मेरे वतन मेरे वतन मेरे वतन। तुझ पे कोई गम की आँच आने नहीं दूं, कुर्बान तेरी जान तुझ पे शाद रहे तू, मेरे वतन वतन मेरे आबाद रहे तू, मैं जहाँ रहूँ जहाँ में याद रहे तू, मेरे वतन मेरे वतन मेरे वतन मेरे वतन आबाद रहे तू, आबाद रहे तू, हे वतन
ಸ್ವಾತಂತ್ರ್ಯ ಹೋರಾಟ ಎಂದರೆ ನೂರಾರು ಕೋಟಿ ಜನರ ಸುಮಾರು ತಲೆಮಾರುಗಳ ಇತಿಹಾಸದ ಸಾಹಸದ ಕತೆ ಇದು. ಜ್ಞಾನ ಸಂಪತ್ತು ಸುಖ ಶಾಂತಿಗಾಗಿ ನಮ್ಮ ಹಿರಿಯರ ಸತತ ಪ್ರಯತ್ನ ತ್ಯಾಗದ ಕತೆ ಇದು. ವಿಶ್ವದೆಲ್ಲೆಡೆಯಿಂದ ಜನ ಇಲ್ಲಿಗೆ ಬಂದರು. ಅವರ ಬರುವಿಕೆಯ ರೀತಿ ಉದ್ದೇಶ ಬೇರೆ ಬೇರೆ. ಪ್ರವಾಸಿಗರಾಗಿ ಇಲ್ಲಿಗೆ ಬಂದರು, ದುರಾಸೆಯಿಂದ ದಾಳಿ ಮಾಡಿದ್ರು, ನುಗ್ಗಿದ್ರು, ಕುಗ್ಗಿದ್ರು, ಕಲಿತ್ರು, ಕಲಿಸಿದ್ರು, ಬೆರೆತ್ರು, ಬೇರೆ ಮಾಡಿದ್ರು. ಆದರೆ ನಮ್ಮ ಹಿರಿಯರು ಸುತ್ತಮುತ್ತ 10 ದೇಶಗಳಿಗೆ ಹೋದ್ರು, ಬೆಳಕು ಚೆಲ್ಲಿದ್ರು, ಕೂಡಿ ಬಾಳಿದ್ರು. ಇಂತಹ ಹಿಗ್ಗು ತಗ್ಗುಗಳನ್ನು ಒಳಗೊಂಡಿರುವಂತಹ ಇತಿಹಾಸ ನಮ್ಮದು. ಲಂಕೆಯಲ್ಲಿ ಲಕ್ಷ್ಮಣ ಹೇಳುತ್ತಾನಂತೆ ಶ್ರೀರಾಮಚಂದ್ರನಲ್ಲಿ, ಅಣ್ಣ, ಈ ವೈಭವಪೂರಿತ ಸ್ವರ್ಣಮಯ ಲಂಕೆ ಎಷ್ಟು ಚೆನ್ನಾಗಿದೆ, ಇಲ್ಲೇ ಇದ್ದು ಬಿಡೋಣ ಅಣ್ಣ, ನಮಗೆ ಅಯೋಧ್ಯೆ ಯಾಕೆ ಅಂತ. ಆಗ ಶ್ರೀರಾಮಚಂದ್ರ ಹೇಳ್ತಾನಂತೆ, ಅಪಿ ಸ್ವರ್ಣಮಯ ಲಂಕಾ ನಮೇ ಜನ್ಮಮಿಷ್ಟ ಸ್ವರ್ಗಾದಪಿ ಗರೀಯಸಿ. ಇದರ ಅರ್ಥ, ಅದು ವರ್ಣಮಯ ಪೂರಿತ ಲಂಕೆಯೇ ಇರಬಹುದು ಲಕ್ಷ್ಮಣ, ಆದರೆ ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮುಗಿಲು ಅಂತ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ. ಆದರೆ ಈ ಭಾವನೆ ಇಂದಿನ ನಮ್ಮ ಯುವ ಜನಾಂಗದಲ್ಲಿ ಮಾಯವಾಗುತ್ತಾ ಇದೆ. ನೀವು ತಾಯಿ ಮಗನ ಸಂಬಂಧಕ್ಕೆ ಕೆಲವೊಂದಷ್ಟು ಉದಾಹರಣೆಗಳನ್ನು ನೋಡಬಹುದು. ಉದಾಹರಣೆಗೆ ನಾವು ಸಿಂಹಿಣಿಯನ್ನು ತಗೊಳ್ಳುವುದಾದರೆ, ಸಿಂಹಿಣಿಯ ಉಗುರುಗಳು ಎಷ್ಟು ಪ್ರಖರವಾಗಿರುತ್ತದೆ ಎಂದರೆ ಯಾವುದೇ ಪ್ರಾಣಿಯ ಎದುರಾಳಿಯ ದೇಹವನ್ನು ಕ್ಷಣ ಮಾತ್ರದಲ್ಲಿ ಛಿದ್ರಗೊಳಿಸಬಲ್ಲಷ್ಟು ಪ್ರಖರವಾಗಿರುತ್ತದೆ. ಆದರೆ ಅದೇ ಕೈ ತನ್ನ ಕಂದನಿಗೆ ಕೋಮಲವಾದ ಸ್ಪರ್ಶವನ್ನು ನೀಡುತ್ತದೆ. ಹಾಗೆಯೇ ದನ ಕರುವಿನ ಸಂಬಂಧವನ್ನು ನೋಡಬಹುದು. ನೀವು ದನದಿಂದ ದೂರ ಕಟ್ಟಿ ಹಾಕಿದ ಕರುವನ್ನು ಹಗ್ಗ ಕಳಚಿ ಬಿಟ್ಟಾಗ ಅದು ತನ್ನ ತಾಯಿಯೆಡೆಗೆ ಓಡಿ ಅದರ ಹಾಲನ್ನು ಕುಡಿಯುವಂತಹ ಆ ಒಂದು ದೃಶ್ಯ, ಆಹಾ, ಅದು ನೋಡಲು 2 ಕಣ್ಣು ಸಾಲದು. ಹಾಗೆಯೇ ಅದೇ ಕರು ತಾನು ದೊಡ್ಡದಾದ ಮೇಲೆ ತಾನು ತನ್ನ ಕಾಲ ಮೇಲೆ ನಿಂತು ಹಾಲು ಕುಡಿಯುವುದನ್ನು ಮೇವು ತಿನ್ನಲು ಪ್ರಾರಂಭಿಸಿದಾಗ ತನ್ನ ತಾಯಿಯನ್ನು ಮರೆತು ಬಿಡುತ್ತದೆ. ಇದೇ ನಮ್ಮ ಇಂದಿನ ಯುವ ಜನಾಂಗ ಮಾಡುತ್ತಿದೆ. ತನ್ನ ತಂದೆ ತಾಯಿ ಕೊಟ್ಟ ಶಿಕ್ಷಣ, ತಂದೆ ತಾಯಿ ಕೊಟ್ಟ ಸಂಸ್ಕೃತಿಯನ್ನು ಮರೆತು ಹಣಕ್ಕಾಗಿ, ಹೆಚ್ಚಿನ ಉದ್ಯೋಗದ ಆಸೆಗಾಗಿ ಬೇರೆ ದೇಶಕ್ಕೆ ಪಲಾಯನ ಮಾಡುತ್ತಿದ್ದಾರೆ. ಇದು ನಮ್ಮ ಯುವ ಜನಾಂಗಕ್ಕೆ ಒಂದು ಅಪವಾದ. ಈಗ ನಮ್ಮ ದೇಶದ ಆದರ್ಶ ಮಕ್ಕಳು ತಾಯಿಗೆ ಹೇಗೆ ಗೌರವ ನೀಡಬೇಕು, ಹೇಗೆ ಪ್ರೀತಿ ಮಾಡಬೇಕು ಎನ್ನುವ ಒಂದು ಆದರ್ಶ ಉದಾಹರಣೆಯೊಂದಿಗೆ ನಮ್ಮ ಈ ವಿಶ್ವಗುರು ಭಾರತದ ಕೊನೆಯ ಹಾಡಿನೊಂದಿಗೆ ವೇದಿಕೆಗೆ ಬರುತ್ತಿದ್ದಾರೆ ನಮ್ಮೆಲ್ಲ ವಿದ್ಯಾರ್ಥಿಗಳು. ಈ ಸೈಡ್
ಸಾವಯವ ಕೃಷಿ ಮೇಳದ ಅಂಗಣದಲ್ಲಿ ಸಿರಿಧಾನ್ಯಗಳಿಂದಲೇ ನಿರ್ಮಿಸಿದ ರಂಗೋಲಿಯ ಮಧ್ಯದಲ್ಲಿಟ್ಟ ದೀಪವನ್ನ ಪ್ರಜ್ವಲಿಸುವುದರ ಮೂಲಕವಾಗಿ ಅತಿಥಿಗಳು ಸಿರಿಧಾನ್ಯಗಳ ಮಳಿಗೆಯನ್ನ ಉದ್ಘಾಟನೆ ಮಾಡುತ್ತಾರೆ. ಇದು ವೈರ್ ತೊಂದರೆ ಇಲ್ಲ ಅಲ್ಲ, ಅಲ್ಲೇ ತೊಂದರೆ ಇಲ್ಲ, ನೀವು ಮತ್ತೆ ಶಿಫ್ಟ್ ಮಾಡಲಿಕ್ಕಿಲ್ಲ. ದೀಪ ಪವನ್ ಎಲ್ಲ ಅತಿಥಿಗಳು ಮುಂದುವರಿದು ಕನಸಿನ ಮಳಿಗೆಯ ಉದ್ಘಾಟನೆಯನ್ನು ಮಾಡಬೇಕು. ಈಗ ದೀಪ ಬುಡದಲ್ಲಿ ಇಟ್ಕೊಳ್ಬೇಕು. ಸಿರಿಧಾನ್ಯಗಳ ಮಳಿಗೆ ಎದುರು ಸಿರಿಧಾನ್ಯಗಳಿಂದಲೇ ನಿರ್ಮಿಸಿದ ರಂಗೋಲಿಯ ಮಧ್ಯದಲ್ಲಿಟ್ಟ ದೀಪವನ್ನ ಬೆಳಗಿಸಿ ಅತಿಥಿಗಳು ಸಿರಿಧಾನ್ಯದ ಮಳಿಗೆಗಳನ್ನ ಇದ್ದಾರೆ. ಅಲ್ಲಿಂದ ಅವರು ಮುಂದುವರಿದು ಕನಸಿನ ಮಳಿಗೆಗಳ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಪುತ್ತೂರು ನಗರಸಭೆಯ ಅಧ್ಯಕ್ಷರಾದ ಶ್ರೀ ಜೀವಂದರ್ ಜೈನ್ ಅವರು ತೆಂಗಿನಕಾಯಿ ಒಡೆಯುವುದರ ಮೂಲಕವಾಗಿ ಕೃಷಿ ಮಳಿಗೆಗಳ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಕೃಷಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಶ್ರೀರಾಮ ವಿದ್ಯಾಕೇಂದ್ರ ಟ್ರಸ್ಟ್ ಇದರ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗಿರುವ ಸಾವಯವ ವಸ್ತುಗಳ ಮಳಿಗೆಗಳನ್ನು ಅತಿಥಿಗಳು ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆ ಮಳಿಗೆಗಳನ್ನು ವೀಕ್ಷಿಸ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ಮುಂದುವರಿದು ಅವರು ಕೃಷಿ ಮಳಿಗೆಗಳ ಉದ್ಘಾಟನೆಯನ್ನು ಮಾಡುವುದಕ್ಕೆ ಮುಂದುವರಿತಾರೆ. ಪುತ್ತೂರು ನಗರಸಭೆಯ ಅಧ್ಯಕ್ಷರಾದ ಶ್ರೀ ಜೀವಂದರ್ ಜೈನ್ ಅವರು ತೆಂಗಿನಕಾಯಿ ಒಡೆಯುವುದರ ಮೂಲಕ ಕನಸಿನ ಮಳಿಗೆಗಳ ಉದ್ಘಾಟನೆಯನ್ನ ಮಾಡುತ್ತಾರೆ. ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿರುವ ಸಹಕಾರಿ ದೈತ್ಯ ಪ್ರತಿಷ್ಠಿತ ಕ್ಯಾಂಕೋ ಲಿಮಿಟೆಡ್ ಮಂಗಳೂರು, ಅಡಿಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರತಿಷ್ಠಾನ, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ರಿಜಿಸ್ಟರ್ಡ್, ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಪುತ್ತೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ 5ನೇ ಬೃಹತ್ ಕೃಷಿ ಯಂತ್ರ ಮೇಳ 2023 ಮತ್ತು ಕನಸಿನ ಮನೆ ಇದರ
ಉದ್ಘಾಟನಾ ಕಾರ್ಯಕ್ರಮಗಳು ನಡೀತಾ ಇದೆ. ಅತಿಥಿಗಳು ಈಗಾಗಲೇ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅಲ್ಲಿಂದ ಮುಂದುವರಿದು ಕೃಷಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಶ್ರೀರಾಮ ವಿದ್ಯಾಕೇಂದ್ರ ಟ್ರಸ್ಟ್ ಕಲ್ಲಡಕ ಇದರ ಸಹಭಾಗಿತ್ವದಲ್ಲಿ ನಿರ್ಮಿಸಲಾದ ಸಾವಯವ ಸಿರಿ ಸಾವಯವ ವಸ್ತುಗಳ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಸಾವಯವ ಮಳಿಗೆಗಳನ್ನು ಉದ್ಘಾಟಿಸಿ ಅದನ್ನು ವೀಕ್ಷಿಸಿದಂತಹ ಅತಿಥಿಗಳು ಪ್ರತಿಷ್ಠಿತ ಕ್ಯಾಂಪ್ಕೋ ಸಂಸ್ಥೆಯ ಮಳಿಗೆಗೆ ಆಗಮಿಸ್ತಾ ಇದ್ದಾರೆ. ಅದನ್ನು ವೀಕ್ಷಿಸಿದ ಬಳಿಕ ಕನಸಿನ ಮನೆ ಮಳಿಗೆಗಳ ಉದ್ಘಾಟನೆ ಆಗಲಿಕ್ಕಿದೆ. ಕ್ಯಾಂಪ್ಕೋ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಕೊಡ್ಗಿ ಅವರು ಅತಿಥಿಗಳಿಗೆ ಕ್ಯಾಂಪ್ಕೋ ನಡೆದು ಬಂದ ದಾರಿ, ಕ್ಯಾಂಪ್ಕೋದಿಂದ ಹೊರಬರುವಂತಹ ವಸ್ತುಗಳನ್ನು ಪರಿಚಯಿಸ್ತಾ ಇದ್ದಾರೆ. ಕ್ಯಾಂಪ್ಕೋ ಸಂಸ್ಥೆಯ ಆಡಳಿತ ನಿರ್ದೇಶಕರು, ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಅವರ ಜೊತೆ ಹೋಗ್ತಾ ಇದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದಂತಹ ಕ್ಯಾಂಪ್ಕೋ ಸಂಸ್ಥೆ ಇಂದು ಹೆಮ್ಮೆಯವಾಗಿ ಬೆಳೆದು ಪ್ರತಿಷ್ಠಿತ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ಕ್ಯಾಂಪ್ಕೋ ನಡೆದು ಬಂದ ದಾರಿ, ಕ್ಯಾಂಪ್ಕೋದ ಪ್ರಾಡಕ್ಟ್ಗಳ ಬಗ್ಗೆ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರು ಅತಿಥಿಗಳಿಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿಂದ ಮುಂದುವರೆದು ಕನಸಿನ ಮನೆ ಮಳಿಗೆಗಳ ಉದ್ಘಾಟನೆ ನಡೆಯಲಿಕ್ಕಿದೆ. ಪುತ್ತೂರು ನಗರಸಭೆಯ ಅಧ್ಯಕ್ಷ ಶ್ರೀ ಜೀವಂದರ್ ಜೈನ್ ಇದನ್ನ ತೆಂಗಿನಕಾಯಿ ಒಡೆಯುವುದರ ಮೂಲಕ ನೆರವೇರಿಸಿಕೊಡ್ತಾ ಇದ್ದಾರೆ. ಈಗಾಗಲೇ ಕೃಷಿ ಯಂತ್ರ ಮೇಳಕ್ಕೆ ಮುಖ್ಯ ಅತಿಥಿಗಳಾದ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ರಾಜ್ಯ ಸಚಿವೆ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರು ದೀಪ ಬೆಳಗಿಸಿ ಚಾಲನೆಯನ್ನು ನೀಡಿದ್ದಾರೆ.
ಪ್ರತಿಷ್ಠಿತ ಕ್ಯಾಂಪ್ಕೋ ಲಿಮಿಟೆಡ್, ಅಡಿಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರತಿಷ್ಠಾನ, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಪುತ್ತೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ 5ನೇ ಬೃಹತ್ ಕೃಷಿ ಯಂತ್ರ ಮೇಳ ಮತ್ತು ಕನಸಿನ ಮನೆ ಬೃಹತ್ ಪ್ರದರ್ಶನದ ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ಕೃಷಿ ಯಂತ್ರ ಮೇಳದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಅವರದ್ದೇ ಆದ ಒಂದು ವೆಬ್ಸೈಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಕೃಷಿ ಯಂತ್ರ ಮೇಳದ ಬಗ್ಗೆ ಎಲ್ಲ ವಿವರಗಳು ನಿಮಗೆ ಬೆರಳಿನ ತುದಿಯಲ್ಲಿ ಸಿಗುತ್ತದೆ. ಅದನ್ನ ನೋಡಿ ನೀವು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಕ್ಯಾಂಪ್ಕೋ ಸಂಸ್ಥೆಯನ್ನ ವೀಕ್ಷಿಸಿ ಮಳಿಗೆಗಳ ಉದ್ಘಾಟನೆಗೆ ಮಳಿಗೆಯ ಬಳಿಗೆ ಆಗಮಿಸಬೇಕಾಗಿ ವಿನಂತಿಸ್ತೇವೆ. ಇದರ ಉದ್ಘಾಟನೆಯನ್ನ ಪುತ್ತೂರು ನಗರಸಭೆಯ ಅಧ್ಯಕ್ಷ ಶ್ರೀ ಜೀವಂದರ್ ಜೈನ್ ಅವರು ತೆಂಗಿನಕಾಯಿ ಒಡೆಯುವುದರ ಮೂಲಕ ನೆರವೇರಿಸಿದ್ದಾರೆ. ಅದರ ನಂತರ ಕೃಷಿ ಯಂತ್ರ ಮಳಿಗೆಗಳನ್ನು ಡಾಕ್ಟರ್ ಕೆ.ಬಿ. ಹೆಬ್ಬಾರ್ ಅವರು ಡ್ರೋನ್ ಮೂಲಕ ಔಷಧಿಯನ್ನು ಸಿಂಪಡಿಸುವುದರ ಮೂಲಕವಾಗಿ ಅದನ್ನು ವಿಶಿಷ್ಟ ರೀತಿಯಲ್ಲಿ ಉದ್ಘಾಟಿಸಲಿದ್ದಾರೆ.
ಸಾವಯವ ಮಳಿಗೆಗಳನ್ನು ಉದ್ಘಾಟಿಸಿ ಕ್ಯಾಂಕೋ ಸಂಸ್ಥೆಯ ಮಳಿಗೆಯನ್ನು ವೀಕ್ಷಿಸಿ ಅತಿಥಿಗಳು ಈಗ ಕನಸಿನ ಮನೆ ಮಳಿಗೆಗಳ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ. ನಗರಸಭೆಯ ಅಧ್ಯಕ್ಷರಾದ ಶ್ರೀ ಜೀವನ್ಧರ್ ಜೈನ್ ಅವರು ತೆಂಗಿನಕಾಯಿ ಒಡೆಯುವುದರ ಮೂಲಕ ಸಾಂಕೇತಿಕ
ಕ್ಯಾಂಪ್ಕೋದ ಜನರಲ್ ಮ್ಯಾನೇಜರ್ ರೇಷ್ಮಾ ಮಲ್ಯ ಅವರು, ಸಂಪ್ರದಾಯದಂತೆ ನಿಯಾಮಕನಾದ ಭಗವಂತನನ್ನು ಮನಸಾ ಸ್ಮರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಈಗ ಪ್ರಾರ್ಥನೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಾದ ಪ್ರಣೀತ್ ಬಳ್ಳಕುರಾಯ, ಅನಗಾಕೆ, ಸಿಂಚನಲಕ್ಷ್ಮಿ, ಸುಮನಾಕೆ, ಹರಿಪ್ರಸಾದ್, ಜೀವನ್ ಇವರಿಂದ. ARDF ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಕೇಶವ್ ಭಟ್ ಅವರು ವೇದಿಕೆಗೆ ಬರಬೇಕು. ಸರ್, ದಯಮಾಡಿ. ಶ್ರೀ ವಿಘ್ನರಾಜಂ ಭಜೆ, श्री विघ्नराजं भजेऽहं 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 भजे तमिह श्री विघ्नराजं भजे, श्री विघ्नराजं भजेऽहं 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 भजे तमिह श्री विघ्नराजं भजे। संततमहं कुञ्जरमुखं शङ्करसुतं तमिह श्रीविघ्नराजं भजे, सन्ततमहं दन्तिकुञ्जरमुखम् अन्तकान्तकसुतं तमिह श्रीविघ्नराजं भजे, श्रीविघ्नराजं भजेऽहं 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 भजे तमिह श्रीविघ्नराजं भजे। सेवित सुरेन्द्र महनीय गुणशीलं जप तप समाधि सुख वरदानुकूलं, सेवित सुरेन्द्र महनीय गुणशीलं जप तप समाधि सुख वरदानुकूलं, भावित सुर मुनि गण भक्त परिपालं भयंकर विषंग मातंग कुलकालं श्री विघ्नराजं भजे, श्री विघ्नराजं भजेऽहं 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 भजे तमिह श्री विघ्नराजं भजे, श्री विघ्नराजं भजे, श्री विघ्नराजं भजे। ARDFನ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಕೇಶವ್ ಭಟ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನಮ್ಮ ಕರೆಗೆ ಓಗೊಟ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರನ್ನೂ ಸ್ವಾಗತಿಸಬೇಕಾಗಿ ಯಂತ್ರಮೇಳದ ಸಂಯೋಜಕರು ಹಾಗೂ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರೂ ಆದ ರವಿಕೃಷ್ಣ ಡಿ ಕಲ್ಲಜ್ಜಿ ಇವರಲ್ಲಿ ವಿನಂತಿಸುತ್ತೇನೆ. ತಸ್ಮಾತ್ ಕೃಷಿಂ ಸಾಧಯೇತ್. ಪರಾಶರ ಮುನಿಗಳು ತಮ್ಮ ಕೃಷಿ ಪರಾಶರದಲ್ಲಿ ಹೇಳಿದಂತೆ ಕೃಷಿ ಎಂಬುದು ಮಾನವ ಮಾತ್ರ, ಇಡೀ ವಿಶ್ವದಲ್ಲಿ ಮಾನವ ಜೀವಿ ಮಾತ್ರ ಕೃಷಿಯನ್ನು ಮಾಡ್ತಾ ಇರುವಂಥದ್ದು. ಅದರ ಉಪಯೋಗವನ್ನು ಮಾತ್ರ ಜಗತ್ತಿನ ಸರ್ವ ಚರಾಚರಗಳು ಪಡ್ಕೊಳ್ತವೆ ಅಂತೇಳಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಹಿರಿಯರೇ, ಎಲ್ಲ ನಮ್ಮ ಸಂಸ್ಥೆಗಳ ಮುಖ್ಯಸ್ಥರೇ, ಕೃಷಿಕರೇ, ಬಂಧು ಭಗಿನಿಯರೇ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಮ್ಮ ದಕ್ಷಿಣ ಕನ್ನಡದ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅತ್ಯಂತ ದೊಡ್ಡ ಹೆಸರು ಅಂತ ಹೇಳಿದರೆ ಕ್ಯಾಂಪ್ಕೋ. ಭಾರತದಾದ್ಯಂತ ಸಹಕಾರಿ ಸಂಸ್ಥೆಯಲ್ಲಿ ಒಂದು ಅತ್ಯುನ್ನತ ಸ್ಥಾನದಲ್ಲಿರುವಂಥ ಸಂಸ್ಥೆ ಕ್ಯಾಂಪ್ಕೋ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಕೃಷಿಕರ ಹೆಮ್ಮೆಯ ಸಂಸ್ಥೆ.
ಈಗ ಸುವರ್ಣ ಮಹೋತ್ಸವದ ಹೊತ್ತಿಲಲ್ಲಿ ಕ್ಯಾಂಪ್ಕೋ ಸಂಸ್ಥೆ ಇದೆ. ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಸಂಸ್ಥೆ ಮತ್ತು ದಕ್ಷಿಣ ಕನ್ನಡದ ವಿದ್ಯಾದಾನದಲ್ಲಿ ಅತಿ ದೊಡ್ಡ ಹೆಮ್ಮರವಾಗಿ ಬೆಳೆದಿರುವಂಥ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮತ್ತು ARDF ಮಂಗಳೂರು ಅಂದರೆ ಅಡಿಕೆ ಅಭಿವೃದ್ಧಿ ಮತ್ತು ಸಂಶೋಧನಾ ಪ್ರತಿಷ್ಠಾನ ಜಂಟಿಯಾಗಿ ಆಯೋಜಿಸಿರುವಂಥದ್ದು ಈ ಒಂದು ಅದ್ಭುತವಾದ ಕೃಷಿ ಯಂತ್ರ ಮೇಳ. ಇವತ್ತು ನಾವು ಈ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರೂ ಸಾಕ್ಷಿಯಾಗಿದ್ದೇವೆ. ಕೃಷಿ ಯಂತ್ರ ಮೇಳದಲ್ಲಿ ನಾವೆಲ್ಲರೂ ಭಾಗವಹಿಸಿ ಬಹುಶಃ ಕೃಷಿ ಯಂತ್ರ ಮೇಳದ ಸದುಪಯೋಗವನ್ನು ಪಡೀಲಿಕ್ಕಿದ್ದೇವೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ತನ್ನ ಸಮಾಜಮುಖಿ 10 ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತದೆ. ಅದರಲ್ಲಿ ಮುಖ್ಯವಾಗಿ ಗ್ರಾಮ ವಿಕಾಸ ಪರಿಕಲ್ಪನೆ ಅಂದರೆ ಬೇರೆ ಬೇರೆ ಗ್ರಾಮಗಳನ್ನು ದತ್ತು ತೆಕ್ಕೊಂಡು ಅದನ್ನು ಡೆವಲಪ್ ಮಾಡುವಂಥ ವ್ಯವಸ್ಥೆಗಳು. ಅದೇ ರೀತಿ ವಿದ್ಯಾವರ್ಧಕ ಸಂಘ ಸಂಸ್ಥೆಗಳಾದ ವಿವೇಕಾನಂದ ಪಾಲಿಟೆಕ್ನಿಕ್ ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿತ್ತು. ಸಮಾಜಮುಖಿಯಾದ ಕಾರ್ಯಕ್ರಮ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತೇಳಿ ಸುಮಾರು 5,500 ಜನ ವಿದ್ಯಾರ್ಥಿಗಳನ್ನು ಅಥವಾ ಕಲಿಯುವ ಆಸಕ್ತರನ್ನು ಸ್ವಂತ ಕಾಲಲ್ಲಿ ನಿಲ್ಲುವಂಥ ವ್ಯವಸ್ಥೆಯನ್ನು ಅದು ಮಾಡಿಕೊಟ್ಟಿತ್ತು. ಅದೇ ರೀತಿ ಬೇರೆ ಬೇರೆ ವಿದ್ಯಾವರ್ಧಕ ಸಂಘದ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಯಂತ್ರಮೇಳ ಕೂಡ ಒಂದು. ಯಂತ್ರಮೇಳದ ಜವಾಬ್ದಾರಿಯನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆಯಾದ ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜು ನಿಭಾಯಿಸ್ತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಊರಿನವರೇ, ನಮ್ಮ ಪುತ್ತೂರಿನ ಮಗಳಾದ ಶೋಭಾ ಕರಂದ್ಲಾಜೆಯವರು, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಅಭಿವೃದ್ಧಿ ಕಲ್ಯಾಣ ರಾಜ್ಯ ಸಚಿವೆ ಆಗಿರುವ ಶೋಭಾ ಕರಂದ್ಲಾಜೆಯವರು ನಮ್ಮೊಂದಿಗೆ ಇದ್ದಾರೆ. ಈಗ ಅವರು ಇಂದಿನ ಈ ಯಂತ್ರಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಸಮಾರಂಭದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ನಾನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಕ್ಯಾಂಪ್ಕೋ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಆಗಿರುವ ಶ್ರೀಮತಿ ರೇಷ್ಮಾ ಮಲ್ಯ ಅವರು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಈ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಸಮಾಜದ ಒಂದು ಹಿರಿಯರು, ಜೊತೆಗೆ ನಮ್ಮೆಲ್ಲರ ಮಾರ್ಗದರ್ಶಿಗಳು ಆಗಿರುವಂಥ ಶ್ರೀಯುತ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ವಹಿಸಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಇದ್ದೇನೆ. ಅವರಿಗೆ ನಮ್ಮ ಕಾಲೇಜಿನ ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾದ ವಿಶ್ವೇಶ್ವರಯ್ಯ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿರುವ ಕ್ಯಾಂಪ್ಕೋವನ್ನು ನಡೆಸ್ತಾ ಇರುವವರು ಕಿಶೋರ್ ಕುಮಾರ್ ಕುಡ್ಗಿಯವರು. ಅಧ್ಯಕ್ಷರಾಗಿ ಕ್ಯಾಂಪ್ಕೋ ಸಂಸ್ಥೆಯನ್ನು ರೈತರ ರಕ್ಷಣೆ ಕಾಪಾಡುವ ನಿಟ್ಟಿನಲ್ಲಿ ಬಹಳ ಮುತುವರ್ಜಿ ವಹಿಸ್ತಾ ಇದ್ದಾರೆ. ಬಹುಶಃ ಈಗ ಅಡಿಕೆ ರೇಟ್ ಈ ರೀತಿ ತನ್ನ ದರವನ್ನು ಕಾಯ್ದುಕೊಳ್ಳಲಿಕ್ಕೆ ಕಾರಣ ಇದ್ದರೆ ಅದಕ್ಕೆ ಕ್ಯಾಂಪ್ಕೋ ಸಂಸ್ಥೆ. ಇದಕ್ಕೆ ಕಿಶೋರ್ ಕುಮಾರ್ ಕುರ್ಗಿ ಅವರ ನೇತೃತ್ವದ ಎಲ್ಲ ಸದಸ್ಯರ ಸಹಯೋಗದಿಂದಾಗಿ ಈ ಒಂದು ಧಾರಣೆ ಆಗಲಿ ಕೃಷಿಕರ ಕಾಪಾಡುವಿಕೆಯನ್ನು ಆಗ್ತಾ ಇದೆ. ಅವರು ಇಂದು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಕರೆಸ್ಪಾಂಡೆಂಟ್ ಆಗಿರುವಂತ ಸುಬ್ರಹ್ಮಣ್ಯ ಭಟ್ TS ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ತನ್ನದೇ ರೀತಿಯಲ್ಲಿ ಒಳ್ಳೆಯ ಒಂದು ಕೊಡುಗೆ ನೀಡಿದಂತವರು ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸಂಜೀವಣ್ಣ ಅವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಡಾಕ್ಟರ್ KM ಕೃಷ್ಣ ಭಟ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೀನಿ. ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಿಗೆ ಹಾಗೂ ಅವರ ಸಹಯೋಗಿಗಳಿಗೆ
ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇರುವವರು ಕ್ಯಾಂಪಸ್ ಸಂಸ್ಥೆಯ MD ಆಗಿರುವ ಶ್ರೀಯುತ ಕೃಷ್ಣಕುಮಾರ್ ಅವರು ಇವತ್ತು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಕೋಶಾಧಿಕಾರಿಯಾಗಿರುವ ಮುರಳೀಧರ ಭಟ್ ಪದರಡರ್ ಅವರು ಹೂಗುಚ್ಛ ಸ್ವಾಗತಿಸಬೇಕಾಗಿ ವಿನಂತಿಸಿದ್ದೇನೆ. ಪಾರಂಪರಿಕ ಗ್ರಾಮ ಅಂತ ಹೇಳುವುದು ವಿಶ್ವವಿದ್ಯಾಲಯದ ಒಂದು ಕಲ್ಪನೆ. ಬಹುಶಃ ಈಗಿನ ಯಂಗ್ ಜನರೇಷನ್ ಮಕ್ಕಳಿಗೆ ಬಹಳ ಅಗತ್ಯ ಇರುವಂತದ್ದು. ನಮ್ಮ ಸಮಾಜದ ನಡೆದು ಬಂದ ಹಾದಿಯನ್ನು ಬಿಂಬಿಸುವಂತ ಅಥವಾ ನಮ್ಮ ಪೂರ್ವಜರು ಯಾವ ರೀತಿ ಇದ್ರು ಅಂತ ಹೇಳುವುದರ ಬಗ್ಗೆ ತೋರಿಸುವಂತ ವ್ಯವಸ್ಥೆ ಪಾರಂಪರಿಕ ಗ್ರಾಮ. ಇದು ವಿಶ್ವವಿದ್ಯಾಲಯದಿಂದ ಪ್ರವರ್ತಿತವಾದ ಪಾರಂಪರಿಕ ಗ್ರಾಮವನ್ನು ಉದ್ಘಾಟನೆ ಮಾಡಿ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ ಶ್ರೀಯುತ ಎಡಪಟ್ಟಾಯರು, ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ಪ್ರಸನ್ನ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಸಸ್ಯ ಕ್ಷೇತ್ರದಲ್ಲಿ ವಿವಿಧ ಭಾಗದಲ್ಲಿ ತುಂಬಾ ಸಂಶೋಧನೆಗಳು ಮಾಡಿ ರೈತಾಪಿ ವರ್ಗಕ್ಕೆ ಅನುಕೂಲವಾದ ಪರಿಹಾರ ಕಂಡುಹಿಡಿದವರು ಡಾಕ್ಟರ್ KP ಹೆಬ್ಬಾರ್ ಅವರು. ಪ್ರಸ್ತುತ ಕಾಸರಗೋಡಿನ ICAR CCCI ನಿರ್ದೇಶಕರಾಗಿದ್ದಾರೆ. ಅವರಿಂದು ನಮ್ಮ ಯಂತ್ರೋಪಕರಣ ಮಳಿಗೆಗಳ ಉದ್ಘಾಟನೆ ಮಾಡಿದ್ದಾರೆ. ಅವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾದ ಮಂಜೇಶ್ ಅವರು ಹೂಗುಚ್ಛ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ವಿವೇಕಾನಂದ ವಿದ್ಯಾರ್ಥಕ ಸಂಘದ ಕಾರ್ಯದರ್ಶಿಗಳಾಗಿರುವ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರಾದ ಸಂತೋಷ್ ಕುಮಾರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ಯಂತ್ರಮೇಳದ ಕಲ್ಪನೆಯಾದ ಕನಸಿನ ಮನೆ ಅಂದ್ರೆ ಡ್ರೀಮ್ ಹೋಮ್, ಇದರ ಉದ್ಘಾಟನೆ ನೆರವೇರಿಸಿದವರು ನಮ್ಮ ಪುತ್ತೂರಿನ ಪ್ರಥಮ ಪ್ರಜೆ ಜೀವೇಂದ್ರ ಅವರು. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಡಾಕ್ಟರ್ ದೀಪಕ್ KP ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಕ್ಯಾಂಪೋ ಸಂಸ್ಥೆಯ ಉಪಾಧ್ಯಕ್ಷರಾದ ನನ್ನ ಸಂಘಟಕರಾದ ಶಂಕರನಾರಾಯಣ ಭಟ್ ಕಡಿಗೆ ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿನ ಪ್ರೊಫೆಸರ್ ಆನಂದ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ಜೊತೆ ವೇದಿಕೆಯಲ್ಲಿ ಕ್ಯಾಂಪಸ್ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಆದ ಶ್ರೀಮತಿ ರೇಷ್ಮಾ ಮಲ್ಯ ಅವರಿದ್ದಾರೆ. ಅವರಿಗೆ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನ ಸೌಮ್ಯ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಡಿಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರದ ಸಂಯೋಜಕರಾದ ಕೇಶವ ಭಟ್ ಅವರಿದ್ದಾರೆ. ಇಲ್ಲಿ ನನಗೆ ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಸಂಚಾಲಕರಾದ ಶ್ರೀಯುತ ಸುಬ್ರಹ್ಮಣ್ಯ TS ಅವರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ರಾಬಿನ್ ಶಿಂದೆ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೇ ರೀತಿ ಕ್ಯಾಂಪಸ್ ಸಂಸ್ಥೆಯ ನಿರ್ದೇಶಕರಾದ ಎಲ್ಲ ನಿರ್ದೇಶಕರು ಇಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ನಿರ್ದೇಶಕರಾದ ಶ್ರೀಯುತ ಕ್ಯಾಂಪದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಸತೀಶ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ಯಾಂಪಸ್ ಸಂಸ್ಥೆಯ ನಿರ್ದೇಶಕರ ದಯಾನಂದ ಹೆಗಡೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆಲ್ಲ ನಮ್ಮ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ನ HOD ಆಗಿರುವಂತಹ ಪ್ರೊಫೆಸರ್
ಶ್ರೀಕಾಂತ್ ರಾವ್ ಅವರು ಹೂಗುಚ್ಛ ನೀಡಿ ಸ್ವಾಗತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕ್ಯಾಂಪಸ್ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಕೃಷ್ಣ ಮಟ್ಟಿಲ ಅವರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಇದ್ದೇನೆ. ನಿರ್ದೇಶಕರಾದ ದೂರದ ಶಿರ್ಸಿಯಿಂದ ಬಂದ ಶಂಭುಲಿಂಗ ಹೆಗಡೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ಯಾಂಪಸ್ ಸಂಸ್ಥೆಯ ನಿರ್ದೇಶಕರಾದ ಬಾಲಕೃಷ್ಣ ಇದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೂಡ ಪ್ರೊಫೆಸರ್ ಶ್ರೀಕಾಂತ್ ಅವರು ಹೂಗುಚ್ಛ ನೀಡಿ ಸ್ವಾಗತ ಕೇಳ್ಕೊಳ್ತೇನೆ. ನಿರ್ದೇಶಕರಾದ ಜಯರಾಮ್ ಸರಾಯ್ ಅವರು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿರ್ದೇಶಕರಾದ ಪದ್ಮರಾಜ್ ಪಟ್ಟಾಜಿ ಅವರಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಿರ್ದೇಶಕರಾದ ನಮ್ಮ ಊರವರಾದ ಅವರಿದ್ದಾರೆ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಿವಿಲ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಆಚಾರ್ ಅವರು ಹೂಗುಚ್ಛ ನೀಡಿ ಸ್ವಾಗತ ಕೇಳ್ಕೊಳ್ತಾ ಇದ್ದೇನೆ. ಕ್ಯಾಂಪಸ್ ಸಂಸ್ಥೆಯ ನಿರ್ದೇಶಕರಾದ ರಾಧಾಕೃಷ್ಣ ಅವರಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಿರ್ದೇಶಕರಾದ ಸತ್ಯನಾರಾಯಣ ಪ್ರಸಾದ್ ಅವರಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಕ್ಯಾಂಪಸ್ ಸಂಸ್ಥೆಯ ನಿರ್ದೇಶಕರಾದ ಸುರೇಶ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ಯಾಂಪಸ್ ಸಂಸ್ಥೆಯ ಇನ್ನೊಬ್ಬ ನಿರ್ದೇಶಕರು ರಾಘವೇಂದ್ರ ಅವರು ಇದ್ದಾರೆ, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೇನೆ. ಆಗಮಿಸಿರುವಂತಹ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ನಿರ್ದೇಶಕರು, ನಮ್ಮ ವಿದ್ಯಾವರ್ಧಕ ಸಂಘದ ಎಲ್ಲ ಸದಸ್ಯರುಗಳು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಅತ್ಯಂತ ವಿನಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಈ ಯಂತ್ರಮೇಳದ ತಯಾರಿಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಪಾತ್ರ ಬಹಳ ದೊಡ್ಡದು. ಇಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರನ್ನು, ಪತ್ರಿಕಾ ಬಂಧುಗಳನ್ನು ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದ ತಮಗೂ ಆದರದ ಸ್ವಾಗತ. ಇವರಿಗೆ ಸಿವಿಲ್ ವಿಭಾಗದ ಪ್ರೊಫೆಸರ್ ಪ್ರಶಾಂತ್ ಆಚಾರ್ಯ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರತಿಷ್ಠಿತ ಕ್ಯಾಂಪಸ್ ಸಂಸ್ಥೆ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ. ಕರ್ನಾಟಕ, ಕೇರಳ ರಾಜ್ಯಗಳಲ್ಲಿ ಮನೆ ಮಾತಾಗಿರುವ ಈ ಸಹಕಾರಿ ಸಂಸ್ಥೆಯ ಸಮಾಜಮುಖಿ ಕಾರ್ಯಗಳಿಗೆ ಅನುಗುಣವಾಗಿ ಈ ಬಾರಿಯ ಯಂತ್ರಮೇಳವನ್ನು ಅದ್ದೂರಿಯಾಗಿ ನಡೆಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಹಿನ್ನೆಲೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಕ್ಯಾಂಪ್ಕೋದ ವ್ಯವಸ್ಥಾಪಕ ನಿರ್ದೇಶಕರಾದ ಎಚ್.ಎಂ. ಕೃಷ್ಣಕುಮಾರ್. ಎಲ್ಲರಿಗೂ ನಮಸ್ಕಾರಗಳು. ಪ್ರಪ್ರಥಮವಾಗಿ ಕ್ಯಾಂಪ್ಕೋ ಸಂಸ್ಥೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ನೆರೆದಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಶುಭಾಶಯಗಳು ಹಾಗೂ ಶುಭಕಾಮನೆಗಳನ್ನು ತಿಳಿಸಲು ಇಚ್ಛಪಡುತ್ತೇನೆ. ಈ ಸಂದರ್ಭದಲ್ಲಿ ಇಂದು ನಾವು ಈ ಯಂತ್ರಮೇಳ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕ್ಯಾಂಪ್ಕೋ ಸಂಸ್ಥೆ ಹಾಗೂ ಪುತ್ತೂರು ವಿವೇಕಾನಂದ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಈ ಸಂಸ್ಥೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಸಂದರ್ಭದಲ್ಲಿ ಆಗಮಿಸಿರತಕ್ಕಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡತಕ್ಕಂತಹ ಸನ್ಮಾನ್ಯ ಡಾಕ್ಟರ್ ಕರ್ಲಡ್ಕ ಪ್ರಭಾಕರ್ ಭಟ್ರವರೇ, ಸಚಿವರಾದಂಥ ಸನ್ಮಾನ್ಯ ಶೋಭಾ ಕರಂದ್ಲಾಜೆಯವರೇ, ಸಂಸ್ಥೆಯ ಅಧ್ಯಕ್ಷ ಶ್ರೀ ಕಿಶೋರ್ ಕುಮಾರ್ ಕೊಡ್ಗೆಯವರೇ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸಂಜೀವ್ ಮಠಂದೂರವರೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂಥ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾರವರೇ,
CPCRI ಕಾಸರಗೋಡು ಇದರ ನಿರ್ದೇಶಕರಾದಂಥ ಡಾಕ್ಟರ್ KB ಹೆಬ್ಬಾರ್ ಅವರೇ, ಪುತ್ತೂರು ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀ ಜೀವಂದರ್ ಜೈನ್ ರವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಕ್ಯಾಂಪ್ಕೋ ಸಂಸ್ಥೆಯ ಗೌರವಾನ್ವಿತ ನಿರ್ದೇಶಕರುಗಳೇ ಹಾಗೂ ನೇರಿರತಕ್ಕಂಥ ಎಲ್ಲ ಬಂಧು ಬಾಂಧವರೇ, ಪುಟಾಣಿ ಮಕ್ಕಳೇ, ಪ್ರಪ್ರಥಮವಾಗಿ ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ದಿವಂಗತ ವಾರಣಾಸಿ ಸುಬ್ರಾಯ ಭಟ್ಟರು ಹಾಗೂ ಪುತ್ತೂರಿನ ಈ ವಿದ್ಯಾವರ್ಧಕ ಸಂಘದ ಬೆಳವಣಿಗೆಗೆ ಮಹತ್ತರ ಕೊಡುಗೆಯನ್ನು ನೀಡಿದಂತಹ ಹಾಗೂ ಕ್ಯಾಂಪ್ಕೋದ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ರಾಮ್ ಭಟ್ರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಾ ಒಂದೆರಡು ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದಿಡಲು ಬಯಸ್ತೇನೆ. ನಿಸ್ಸಂದೇಹವಾಗಿ ಕೃಷಿ ಎಂಬುದು ಪ್ರತಿಯೊಂದು ರಾಷ್ಟ್ರದ ಬೆನ್ನೆಲುಬು. ಅದರಲ್ಲೂ ವಿಶೇಷವಾಗಿ ಭಾರತದ ಒಂದು ಪರಂಪರೆಯನ್ನು ನೋಡಿದಾಗ ದೇಶದ ಗಡಿಯಲ್ಲಿ ಸೈನಿಕರು ಶತ್ರುಗಳಿಂದ ನಮ್ಮ ರಾಷ್ಟ್ರವನ್ನು ರಕ್ಷಿಸುತ್ತಾರೆ. ಅದೇ ರೀತಿ ಕೃಷಿಕರು ದೇಶವನ್ನು ಪೋಷಿಸುತ್ತಾರೆ. ಆ ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನೀಡಿದಂಥ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಇಂದಿಗೂ ಪ್ರಸ್ತುತ ಹಾಗೂ ಚಾಲ್ತಿಯಲ್ಲಿ ಇಂದಿಗೂ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಕೃಷಿ ಬೆಳೆದ ರೈತನಿಂದ ಅಂತಿಮ ಗ್ರಾಹಕನವರೆಗೆ ತಲುಪುವವರೆಗೆ ಎಷ್ಟೊಂದು ಹಂತಗಳನ್ನು ದಾಟಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಗಳನ್ನು ನೋಡಿದಾಗ ಮಣ್ಣಿನ ಪ್ರಾಥಮಿಕ ಹಂತ, ಅದರ ಗುಣಮಟ್ಟ, ಬೀಜ, ಬೇಸಾಯ, ಬಿತ್ತನೆ, ನೀರಾವರಿ, ಸಂಗ್ರಹಣೆ, ಸಾಗಾಣಿಕೆ, ಅದಕ್ಕಿಂತ ಮುಖ್ಯವಾಗಿ ಬೆಳೆದ ಬೆಳೆಗಳ ಅವಶೇಷಗಳ ನಿರ್ವಹಣೆ, ಮೌಲ್ಯವರ್ಧನೆ ಇತ್ಯಾದಿ ಹಲವು ಯಾವುದೇ ಒಂದು ಔದ್ಯೋಗಿಕ ಕ್ಷೇತ್ರದಲ್ಲಿ ಇಷ್ಟೊಂದು ಹಂತಗಳನ್ನು ನಾವು ಕಾಣಲಿಕ್ಕಿಲ್ಲ. ಅದರಿಂದ ನಮಗೆ ಅರ್ಥ ಆಗ್ತದೆ ಕೃಷಿ ಎಂಬುದು ಎಷ್ಟೊಂದು ಕಷ್ಟಕರವಾದಂತಹ ಒಂದು ಕ್ಷೇತ್ರ ಎಂಬ ವಿಚಾರವನ್ನು ಈ ಒಂದು ಮೂಲಕ ನಾವು ಅರ್ಥೈಸಿಕೊಳ್ಬಹುದು. ಎಲ್ರಿಗೂ ಗೊತ್ತಿದೆ, ಪ್ರಾಚೀನ ಯುಗದಲ್ಲಿ ಪ್ರಾಣಿ ಶಕ್ತಿಯನ್ನು ಈ ಒಂದು ಕ್ಷೇತ್ರಕ್ಕೆ ಅಳವಡಿಸಿಕೊಳ್ತಾ ಇದ್ದನ್ನು ನಾವು ಕಾಣ್ಬೋದು. ತದನಂತರ ಸುಮಾರು 10,000 ವರ್ಷಗಳ ಹಿಂದೆ ಒಂದು ನಿರ್ದಿಷ್ಟ ಬದಲಾವಣೆಯನ್ನು ತಂದುಕೊಂಡು ಒಂದು ಕ್ಷೇತ್ರವಾರು ವಿಂಗಡಣೆ, ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ಪಾದಕತೆ ಇವುಗಳಲ್ಲಿ ನಾವು ಕಾಣಬಹುದು. ಒಟ್ಟಿನಲ್ಲಿ ಒಂದು ನಿರ್ದಿಷ್ಟವಾದ ಪದ್ಧತಿ ಕೂಡ ಈ ಕ್ಷೇತ್ರಕ್ಕೆ ಬಂದದನ್ನು ನಾವು ಇತಿಹಾಸ ಪುಟಗಳಲ್ಲಿ ಕಾಣಬಹುದು. ಅದರಲ್ಲೂ ಈ ಶತಮಾನದಲ್ಲಂತೂ ಆಧುನಿಕ ಯುಗದಲ್ಲಿ ಆಧುನಿಕ ಯಾಂತ್ರೀಕರಣ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಹಾಗೆ ಹಲವು ಆವಿಷ್ಕಾರಗಳನ್ನು ಕೂಡ ಈ ಕ್ಷೇತ್ರದಲ್ಲಿ ಕಂಡುಕೊಂಡು ಕೃಷಿ ಸಂಬಂಧಿತ ಒಳಹರಿವುಗಳು ಏನು ಇನ್ಪುಟ್ಸ್ಗಳಲ್ಲಿ ಕೂಡ ಆಮೂಲಾಗ್ರ ಬದಲಾವಣೆಗಳನ್ನು ಕೂಡ ನಾವು ಕಾಣಬಹುದು. ಪ್ರಾಚೀನ ಪದ್ಧತಿಯಲ್ಲಿದ್ದ ಪ್ರಾಣಿ ಅಥವಾ ಮಾನವ ಶಕ್ತಿಯಿಂದ ಉಗಿಬಂಡಿ, ತದನಂತರ ಡೀಸೆಲ್ ಯುಕ್ತ ಶಕ್ತಿಗಳು, ಸೌರಶಕ್ತಿ, ಈಗಂತೂ ನಿಮಗೆ ಗೊತ್ತಿರ್ಬೋದು ಡ್ರೋನ್ ಟೆಕ್ನಾಲಜಿ, ಈಗಿನ ಹೊಸ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಒಂದು ಸಾಫ್ಟ್ವೇರ್ ಬೇಸಿಸ್ ಟೆಕ್ನಾಲಜಿ ಕೂಡ ಈ ಕ್ಷೇತ್ರಕ್ಕೆ ಕಾಲಿಡ್ತಾ ಇದೆ. ಅದರಲ್ಲಿ ಕೂಡ ಕೃಷಿಕರಿಗೆ ಬೇಕಾದಂತಹ ಅಥವಾ ಕೃಷಿಗೆ ಉಪಯುಕ್ತವಾದ ಸಲಹೆ ಸೂಚನೆಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ.
ಅಂದರೆ ಜಗತ್ತು ಯಾವ ರೀತಿ ಮುಂದೆ ಹೋಗ್ತಾ ಇದೆ ಅದಕ್ಕೆ ಪೂರಕವಾಗಿ ಈ ಕೃಷಿ ಕ್ಷೇತ್ರಗಳಲ್ಲಿ ಕೂಡ ಬದಲಾವಣೆಗಳು ಆಗ್ತಾ ಇದೆ. ಒಟ್ಟಿನಲ್ಲಿ ಉತ್ಪಾದಕತೆಯನ್ನು ಹೇಗೆ ಹೆಚ್ಚಿಸಿಕೊಳ್ಬೋದು, ಜನಸಂಖ್ಯೆಗೆ ಅನುಗುಣವಾಗಿ, ಬೇಡಿಕೆಗೆ ಅನುಗುಣವಾಗಿ ಇದನ್ನು ಹೇಗೆ ಹೆಚ್ಚಿಸಿಕೊಳ್ಬೋದು, ಅದರಿಂದ ಕೃಷಿ ಕ್ಷೇತ್ರವನ್ನು ಕೂಡ ಔದ್ಯೋಗಿಕ ಕ್ಷೇತ್ರವಾಗಿ ಹೇಗೆ ಮಾರ್ಪಾಡು ಮಾಡಬಹುದು ಎಂಬುದರ ಬಗ್ಗೆ ಚಿಂತನೆ, ವಿಚಾರ ವಿಮರ್ಶೆಗಳು ಹಲವು ಸ್ಥಳಗಳಲ್ಲಿ ನಡೆಯುತ್ತಾ ಇದೆ. ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಕೂಡ ಜಾರಿ ಮಾಡಿದೆ. ಆದರೂ ಕೂಡ ಇಷ್ಟೆಲ್ಲ ಆವಿಷ್ಕಾರಗಳು ನಡೆಯುತ್ತಾ ಇದ್ದರೂ ಖಂಡಿತವಾಗಿಯೂ ಕೆಲವೊಂದು ಬೆಂಬಲದ ಕೊರತೆ ಇರಬಹುದು. ಅದಕ್ಕಿಂತಲೂ ಮಿಗಿಲಾಗಿ ಕೆಲವೊಂದು ಅರಿವಿನ ಕೊರತೆಯಿಂದಾಗಿ ಕೃಷಿ ವರ್ಗ ಇಂಥ ಆವಿಷ್ಕಾರಗಳಿಂದ ವಂಚಿತರಾಗಬಾರದು ಎಂಬ ದೃಷ್ಟಿಯಿಂದ ಕಳೆದ 4 ಸಲ ಕ್ಯಾಂಪ್ಕೋ ಸಂಸ್ಥೆ ಹಾಗೂ ವಿವೇಕಾನಂದ ವಿದ್ಯಾವರ್ಧಕ ಅಥವಾ ವಿವೇಕಾನಂದ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸಂಸ್ಥೆಯ ಸಹಯೋಗದೊಂದಿಗೆ 4 ಬೃಹತ್ ಯಂತ್ರಮೇಳವನ್ನು ಈ ಬಯಲಿನಲ್ಲಿ ನಾವು ಆಯೋಜಿಸಿದ್ದೇವೆ. ಅದರ ಅನುಭವ ಹಾಗೂ ಇತ್ತೀಚೆಗೆ ನಡೆದುಕೊಂಡು ಬಂದಂಥ ಆವಿಷ್ಕಾರಗಳನ್ನೊಳಗೊಂಡು ಕೃಷಿಕರಿಗೆ ಒಂದು ಮಾಹಿತಿಯನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಈ ಹೊತ್ತು ನಾವು ಮಾಡಿದ್ದೇವೆ. ಅದನ್ನು ಈಗಾಗಲೇ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಉದ್ಘಾಟಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾಳೆ ಮತ್ತು ನಾಡಿದ್ದು ಕೆಲವೊಂದು ವಿಚಾರಗೋಷ್ಠಿಗಳು ಕೂಡ ನಡೆಯಲಿಕ್ಕಿದೆ. ಅದರಲ್ಲಿ ಅಡಿಕೆಗೆ ಸಂಬಂಧಪಟ್ಟಂತಹ ಕೃಷಿ ನಿರ್ವಹಣೆ ಹಾಗೂ ಮುಂದಿನ ಪೀಳಿಗೆಗೆ ಬೇಕಾದಂತಹ ಒಂದು ಸಬ್ಜೆಕ್ಟನ್ನು ಈ ಸಾರಿ ತಗೊಂಡಿದೆ, ಔಷಧೀಯ ಸಸ್ಯಗಳು. ಅದನ್ನು ಕ್ಷೇತ್ರವಾರು ಅಥವಾ ಕ್ಷೇತ್ರಕ್ಕೆ ಸೂಟೇಬಲ್ ಆಗುವಾಗೆ ಹೇಗೆ ಮಾಡಬಹುದು ಎಂಬ ಬಗ್ಗೆ ಒಂದು ವಿಚಾರಗೋಷ್ಠಿಯನ್ನು ಇಟ್ಟುಕೊಂಡಿದ್ದೇವೆ. ಅದು ಏನೇ ಇರಲಿ, ಕೊನೆಯದಾಗಿ ನಾನೊಂದು ಆಹಾರ ತಜ್ಞನಾಗಿ ಯಾವಾಗಲೂ ಹೇಳ್ತಾ ಇರ್ತೇನೆ, ಕೃಷಿಗೂ ಆಹಾರ ಕ್ಷೇತ್ರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾವುದೇ ಒಂದು ಆಹಾರ ಪದಾರ್ಥದ ರುಚಿ, ವಾಸನೆ, ಬಣ್ಣ ಇವುಗಳಲ್ಲಿ ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ನಾವು ತಿಳಿದುಕೊಳ್ಬಹುದು. ಆದರೆ ಕೆಲವೊಂದು ವಸ್ತುಗಳು ಗುಣಮಟ್ಟ, ಅದರಲ್ಲೂ ವಿಶೇಷವಾಗಿ ನಮ್ಮ ಹೆಲ್ತಿಗೆ ಸಂಬಂಧಪಟ್ಟ ಹಾಗೆ ಕಣ್ಣಿಗೆ ಕಾಣದ ವಸ್ತುಗಳು ಇದ್ದಾವೆ. ರಾಸಾಯನಿಕ ಇರ್ಬೋದು, ಸೂಕ್ಷ್ಮಾಣುಜೀವಿಗಳು ಇರ್ಬೋದು. ಅಂದರೆ ದೇಹದ ಆರೋಗ್ಯಕ್ಕೆ ವ್ಯತಿರಿಕ್ತವಾಗಿ ಬರುವಂತಹ ಕೆಲವು ಪದಾರ್ಥಗಳು ಕೂಡ ಈ ಕ್ಷೇತ್ರದಿಂದ ಬರಬಹುದು. ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಈ ಯಾಂತ್ರೀಕರಣದೊಟ್ಟಿಗೆ ಸೇಫ್ ಕ್ವಾಲಿಟಿ ಫುಡ್ನ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ನಮ್ಮ ಗ್ರಾಹಕರ ಆರೋಗ್ಯವನ್ನು ಕೂಡ ಕಾಪಾಡುವ ನಿಟ್ಟಿನಲ್ಲಿ ಆಲೋಚನೆ ಮಾಡಿಕೊಂಡು ಒಂದು ಸೇಫ್ ಕ್ವಾಲಿಟಿ ಫುಡ್ ಪ್ರೊಡಕ್ಷನ್ನ ತಯಾರು ಮಾಡುವ ನಿಟ್ಟಿನಲ್ಲಿ ಈ ಒಂದು ಯಂತ್ರ ಮೇಳ ಎಲ್ರಿಗೂ ಸಹಕಾರ ಕೊಡಲಿ. ಆ ಮುಖಾಂತರ ಎಲ್ಲರೂ ಇದರ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಿ ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಕಾರ್ಯಕ್ರಮದ ಹಿನ್ನೆಲೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಎಚ್.ಎಂ. ಕೃಷ್ಣಕುಮಾರ್ ಇವರಿಗೆ ಧನ್ಯವಾದಗಳು. ಸಮಾಜದ ಒಂದು ಶಕ್ತಿಶಾಲಿ ಜೀವಿ ಎಂದರೆ ಶಿಕ್ಷಣ ಪಡೆದ ಮತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಮಹಿಳೆ. ಅಂತಹ ಸ್ತ್ರೀ ಶಕ್ತಿ ಇಂದು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ರಾಜ್ಯ ಸಚಿವೆ ಸನ್ಮಾನ್ಯ ಶೋಭಾ ಕರಂದ್ಲಾಜೆಯವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ನಮ್ಮ ಊರ್ದಾರೆ ಆಯ್ನ ಶೋಭಕ ಇರನ ಪಾತಿರಗಾದಿ ಇಂಕ್ಲ ಮಾತ ಕಾತೊಂದುಲ್ಲ ವೇದಿಕೆ ಇರೆಗಾದ. ವಿವೇಕಾನಂದ ಕಾಲೇಜಿನ
ಈ ಒಂದು ಸುಂದರ ಪ್ರದೇಶದಲ್ಲಿ ನಡೀತಾ ಇರುವಂಥ 5ನೇ ಕೃಷಿ ಯಂತ್ರ ಮೇಳದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ ಭಟ್ರೆ, ಈ ಕ್ಷೇತ್ರದ ಶಾಸಕರು ಮತ್ತು ಇವತ್ತು ವಿಧಾನಸಭೆಯ ಅಧಿವೇಶನ ಇದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಬಂದು ಪಾಲ್ಗೊಂಡಿರುವಂಥ ಸನ್ಮಾನ್ಯ ಸಂಜೀವ ಮಠಂದೂರವರೇ, ಕ್ಯಾಂಪ್ಕೋದ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಕೊಡ್ಗಿಯವರೇ, ಸನ್ಮಾನ್ಯ ಕೃಷ್ಣಕುಮಾರ್ ಅವರೇ, ಜೀವೇಂದರ್ ಜೈನ್ ಅವರೇ, ವೇದಿಕೆಯಲ್ಲಿರುವಂಥ ಕ್ಯಾಂಪ್ಕೋದ ಎಲ್ಲ ನಿರ್ದೇಶಕ ಬಂಧುಗಳೇ, ವೈಸ್ ಚಾನ್ಸಲರ್ ಆಗಿರುವಂಥ ಸನ್ಮಾನ್ಯ ಎಡಪಡ್ತ್ಯಾಯ ಅವರೇ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ರೈತಾಪಿ ಬಂಧುಗಳೇ, ಈ ಒಂದು ಪ್ರದರ್ಶನದಲ್ಲಿ ಕೃಷಿ ಯಂತ್ರ ಮೇಳದಲ್ಲಿ ಭಾಗವಹಿಸೋಕ್ಕೆ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಎಲ್ಲ ಬಂಧುಗಳೇ, ಎಲ್ಲ ಕಂಪನಿಯ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಈ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ, ಬಹಳ ಸುಂದರವಾಗಿರುವಂಥ ಒಂದು ಪ್ರದೇಶದಲ್ಲಿ ಕೃಷಿ ಯಂತ್ರ ಮೇಳವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ರೈತರಿಗೆ ಕೃಷಿ ಯಂತ್ರ ಅತ್ಯಂತ ಪ್ರಮುಖವಾಗಿ ಬೇಕಾದ್ದು. ಒಂದು ಕಾಲ ಇತ್ತು, ನಾವು ಚಿಕ್ಕವರಿರುವಂಥ ಸಂದರ್ಭದಲ್ಲಿ ಬೇಸಾಯ ಮಾಡಬೇಕು ಅಂದರೆ ಒಂದು ಜೋಡಿ ಎತ್ತು ಸಾಕಬೇಕಾಗಿತ್ತು, ಇಲ್ಲ ಕೋಣ ಸಾಕಬೇಕಾಗಿತ್ತು. ಆದರೆ ಇವತ್ತಿನ ಸ್ಥಿತಿಯಲ್ಲಿ ಒಬ್ಬ ಸಣ್ಣ ರೈತ ಕೃಷಿ ಮಾಡುವವನು ಎತ್ತು ಅಥವಾ ಕೋಣದಲ್ಲಿ ಉತ್ತು ಬಿತ್ತನೆ ಮಾಡುವಂಥ ಪರಿಸ್ಥಿತಿ ಇವತ್ತಿಗಿಲ್ಲ. ಅದಕ್ಕಾಗಿ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತು, ನರೇಂದ್ರ ಮೋದಿ ಅವರು ಯೋಚನೆ ಮಾಡಿದ್ರು, ಎಲ್ಲ ರೈತರಿಗೆ, ಯಾಕಂದರೆ ನಮ್ಮ ದೇಶದ ರೈತರ ಪೈಕಿ ಒಟ್ಟು ರೈತರ ಪೈಕಿ 80% ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು. ಇವರೆಲ್ಲರೂ ಕೂಡ ಕೃಷಿ ಯಂತ್ರಗಳನ್ನು ಖರೀದಿ ಮಾಡೋದು ಕಷ್ಟ. ಸರ್ಕಾರ ಸಬ್ಸಿಡಿ ಕೊಟ್ಟರೂ ಕೂಡ ಆ ಸಬ್ಸಿಡಿಯನ್ನು ಎಲ್ಲರಿಗೆ ತಲುಪಿಸೋಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಕೃಷಿ ಯಂತ್ರೋಪಕರಣಗಳ ಒಂದು ದೊಡ್ಡ ಅಭಿಯಾನವನ್ನು, ಒಂದು ದೊಡ್ಡ ಕ್ರಾಂತಿಯನ್ನು ಈ ದೇಶದಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಅದಕ್ಕೆ ಪ್ರತಿ ಹೋಬಳಿನಲ್ಲಿ ಸೆಂಟರ್ಗಳು ಮಿನಿಮಮ್ ಇವತ್ತು ಮೆಕನೈಸೇಷನ್ ರೈತ ಒಂದಿನ ವಿಸ್ತರಣೆ ಬೇಡಿ ಮಾಡಬೇಕು ಮತ್ತು ಕಸ್ಟಮರ್ ಸೆಂಟರ್ ಕೇಂದ್ರ ಸರ್ಕಾರ ಯಂತ್ರೋಪಕರಣ ಇದರ ವರದಿಯನ್ನ ನಿನ್ನೆ
80,000 ರೂಪಾಯಿ ಹಣ ಟ್ರ್ಯಾಕ್ಟರ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಾಗಿ ಬಳಕೆ ಮಾಡ್ತಾರೆ. ಅದಕ್ಕಾಗಿ ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಇದನ್ನ ಕೃಷಿಗಿಂತ ಜಾಸ್ತಿ ಒಂದು ಟ್ರಾನ್ಸ್ಪೋರ್ಟ್ ಆಗಿ ಇದನ್ನ ಉಪಯೋಗ ಮಾಡ್ತಾರೆ. ಕೇಂದ್ರ ಸರ್ಕಾರದ ಸಬ್ಸಿಡಿ, ಆದರೆ ಉಪಯೋಗ ಆಗುವಂಥದ್ದು ಅದು ಟ್ರಾನ್ಸ್ಪೋರ್ಟಿಗೆ. ಉಳಿದಂತ ಸಲಕರಣೆಗಳಿಗೆ ಎಷ್ಟು ಅಂತ ನಾನು ವಿಚಾರಿಸಿದ್ರೆ ಕೇವಲ 4,000 ಕೋಟಿ. ಅದಕ್ಕಾಗಿ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ, ರೈತರಿಗೆ ಯಾವುದು ಸಲಕರಣೆಗಳ ಅಗತ್ಯ ಇದೆ ಈ ಸಲಕರಣೆಗಳನ್ನ ಸಬ್ಸಿಡಿ ರೂಪದಲ್ಲಿ ಹೆಚ್ಚು ಕೊಡ್ಬೇಕು. ಯಾಕಂದ್ರೆ ಟ್ರ್ಯಾಕ್ಟರ್ನ ಬೆಲೆ ಬಹಳ ದೊಡ್ಡದು, ಟ್ರ್ಯಾಕ್ಟರ್ಗೆ ತುಂಬಾ ರೇಟ್ ಇದೆ. ನೀವು ಅದನ್ನ ಚಿಕ್ಕ ಯಂತ್ರೋಪಕರಣಗಳಿಗೆ ಅಥವಾ ಚಿಕ್ಕ ಸಲಕರಣೆಗಳಿಗೆ ಯಾವುದೋ ಕಟ್ಟಿಂಗ್ ಮಿಷಿನ್ ಇರ್ಬೋದು ಅಥವಾ ಬೇರೆ ಬೇರೆ ಮಿಷಿನ್ಗಳಿಗೆ ಹಾಕಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಸಬ್ಸಿಡಿಯನ್ನು ತುಂಬಾ ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಇರುತ್ತೆ. ಅದಕ್ಕಾಗಿ ಇದನ್ನ ಈ ವ್ಯವಸ್ಥೆಯನ್ನು ಸ್ವಲ್ಪ ವ್ಯತ್ಯಾಸ ಮಾಡಬೇಕು. ರೈತರು ಉಪಯೋಗಿಸುವಂತ ದಿನನಿತ್ಯ ಉಪಯೋಗಿಸುವಂತ ಸಲಕರಣೆಗಳಿಗೆ ಸಬ್ಸಿಡಿಯನ್ನ ಕೊಡುವಂಥದ್ದು ಮತ್ತು ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥದ್ದು. ಈವನ್ ಕಸ್ಟಮೈರಿಂಗ್ ಸೆಂಟರ್ ಅಲ್ಲಿ ಕೂಡ ಇಂಥ ಸಲಕರಣೆಗಳನ್ನ ಜಾಸ್ತಿ ಇಡಬೇಕು ಅನ್ನುವಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ. ಇದಕ್ಕಾಗಿ ಈ ವರ್ಷದಲ್ಲಿ ನಾವು ಹೊಸದಾದಂತ ಒಂದು ಮಾರ್ಗಸೂಚಿಯನ್ನ ಮಾಡುತ್ತೀವಿ. ಕೃಷಿ ನಮ್ಮ ದೇಶದ ಬೆನ್ನೆಲುಬು, ಎಲ್ಲರೂ ಹೇಳ್ತಾನೆ ಬಂದಿದ್ದಾರೆ. ಪ್ರಶ್ನೆಗಳು ಕಳೆದ 75 ವರ್ಷದಲ್ಲಿ ಆಗಿದೆ. ಸ್ವಾತಂತ್ರ್ಯ ಸಿಗುವಂತ ಸಂದರ್ಭದಲ್ಲಿ ಸುಮಾರು 80-85% ರೈತರು ಈ ದೇಶದಲ್ಲಿ ಇದ್ರು. ಈಗ ಸುಮಾರು 70-72% ರೈತರು ಈ ದೇಶದಲ್ಲಿ ಇದ್ದಾರೆ. ಈಗಲೂ ದೊಡ್ಡ ಪ್ರಮಾಣ. ದೇಶದ ಒಂದು ಕಾಲದಲ್ಲಿ ನಾವು 20% ಕೊಡ್ತಾ ಇದ್ದೀವಿ. ಈಗ ಒಂದ್ ಸ್ವಲ್ಪ ಅದು ಫುಡ್ ಪ್ರೊಸೆಸಿಂಗ್ಗೆ ಹೆಚ್ಚು ಒತ್ತು ಕೊಟ್ಟಿರುವಂತ 18% GDPಗೆ ನಮ್ಮ ನಾವು ಚಿಕ್ಕ ನಮ್ಗೆ ಹೆಮ್ಮೆ. ರೈತ ಕಳೆದ 2 ವರ್ಷ ಈ ದೇಶದಲ್ಲಿ ನಮ್ಮ ದೇಶದ 140 ಕೋಟಿ ಜನ 140 ಕೋಟಿ ಜನ ತಿಂದು ಜಾಸ್ತಿ ಆಗುವಂತ ಆಹಾರ ಪದಾರ್ಥವನ್ನ ಕಳೆದ 2 ವರ್ಷದಲ್ಲಿ ಬೆಳೆದಿದ್ದಾನೆ. 314 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನ, ಅಂದ್ರೆ ಅದು ಗೋಧಿ, ಭತ್ತ, ಸಿರಿಧಾನ್ಯಗಳನ್ನ ಈ ದೇಶದ ರೈತ ಬೆಳೆದಿದ್ದಾನೆ. 345 ಮಿಲಿಯನ್ ಮೆಟ್ರಿಕ್ ಟನ್ ಹಣ್ಣು ಮತ್ತು ತರಕಾರಿಯನ್ನ ಈ ದೇಶದ ರೈತ ಬೆಳೆದಿದ್ದಾನೆ. ಇದು ನಮ್ಮ ದೇಶದ ಜನ ತಿಂದು ಜಾಸ್ತಿ ಆಗುವಂತ ಆಹಾರ ಪದಾರ್ಥಗಳನ್ನ ಇವತ್ತು ಭಾರತ ಬೆಳೀತಾ ಇದೆ. ಮೊದಲ ಬಾರಿಗೆ ನಾವು ಆಹಾರದಲ್ಲಿ ಸರ್ಪ್ಲಸ್ ಆಗಿದ್ದೀವಿ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ನಾವು ಇವತ್ತು ಹೇಳಬೇಕಾಗಿದೆ. ನಾವು ಆಹಾರ ಧಾನ್ಯ ಬೆಳೆಯೋದ್ರಲ್ಲಿ, ಹಣ್ಣು ಬೆಳೆಯೋದ್ರಲ್ಲಿ, ತರಕಾರಿ ಬೆಳೆಯೋದ್ರಲ್ಲಿ, ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ನಾವು ಸರ್ಪ್ಲಸ್ ಆಗಿ ಮಾಡ್ತಾ ಇದ್ದೀವಿ. ಮೀಟ್ ಸರ್ಪ್ಲಸ್ ಆಗಿ ನಾವು ಮಾಡ್ತಾ ಇದ್ದೀವಿ. ಆದ್ರೆ ನಂತರದ ಈ ದೇಶದ ಕೃಷಿಕನಿಗೆ ಒತ್ತು ಕೊಡಬೇಕಾಗಿದೆ. ನಮ್ಮ ರೈತ ಅವನು ಬಡ ರೈತ ಆದ, ಚಿಕ್ಕ
ಪರಿಸ್ಥಿತಿ ಇದೆ. ಸ್ವಲ್ಪ ಭಾಗದಲ್ಲಿ ಕೂಡ ನಾವು ಉಡುಪಿ ಜಿಲ್ಲೆಯವರು ಮತ್ತು ಮಾತ್ರ ಕುಚಲಕ್ಕಿ ತಿನ್ನೋರು, ಆದ್ರೆ ನಾವು 2 ಜಿಲ್ಲೆಯವರು ತಿನ್ನುವಂತ ಕುಚಲಕ್ಕಿಯನ್ನು ಕೂಡ ನಮ್ಮ ರಾಜ್ಯದಲ್ಲಿ ನಾವು ಉತ್ಪಾದನೆಯನ್ನು ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಆರಂಭಿಕ ಸರ್ಕಾರ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಒತ್ತು ಕೊಡ್ತು. ನೆಹರು ಕಾಲದಲ್ಲಿ ನಮ್ಗೆಲ್ಲರಿಗೆ ಗೊತ್ತಿದೆ, ಈ ದೇಶ ಆರ್ಥಿಕವಾಗಿ ಮುಂದುವರಿಬೇಕನ್ನುವಂತ ಕಾರಣಕ್ಕಾಗಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗೆ ದುಡ್ಡನ್ನ ಕೊಟ್ಟರು, ಕೃಷಿಗೆ ಕಡಿಮೆ ಮಾಡಿದ್ರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, 2013-2014ರ ವೇಳೆಯಲ್ಲಿ 14ರಲ್ಲಿ ನರೇಂದ್ರ ಮೋದಿಯ ಸರ್ಕಾರ ಬರೋದಕ್ಕೆ ಮೊದಲಿನ ಬಜೆಟ್ 2013 ಮತ್ತು 14ರ ಬಜೆಟ್ ಎಷ್ಟಿರ್ಬೋದು ಕೃಷಿಗೆ? 70-75 ಭಾಗದಷ್ಟು ಅವತ್ತಿದ್ದಂತ ಕೃಷಿಕರ ಬಜೆಟ್, ಈ ದೇಶದ ಬಜೆಟ್ ಕೇವಲ 23. ರಿಸರ್ಚು, ಕೃಷಿ ಕೆಲಸಗಳು, ರಾಜ್ಯಗಳಿಗೆ ಹಂಚಿಕೆ ಯೋಚನೆ ಮಾಡಬಹುದು ಎಷ್ಟು ಬರ್ಬೋದು ರಾಜ್ಯ ಅಂತ ಹೇಳಿ. ಆದ್ರೆ ಇವತ್ತದು ಬೆಳೆದು 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 ಈ ವರ್ಷದ ಕೃಷಿ ಬಜೆಟ್, ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದಂತ ಕೃಷಿ ಬಜೆಟ್ 1,25,000 ಕೋಟಿ ರೂಪಾಯಿ ತನಕ ನಮ್ಮ ಕೃಷಿ ಬಜೆಟ್ ಇವತ್ತು ಏರಿಕೆ ಆಗಿದೆ. ನಮ್ಮ ICRಗೆ ಮತ್ತೆ ಹೆಚ್ಚುವರಿಯಾಗಿ ನಾವು ದುಡ್ಡನ್ನು ಕೊಡ್ತಾ ಇದೀವಿ. ವಿಚಾರ ಆ ಕಾರಣಕ್ಕಾಗಿ ಇವತ್ತು ಸಂಶೋಧನೆ ಮಾಡಬೇಕು. ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟಿ ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್ ಅಂತ ಹೇಳ್ತಾರೆ. ಹೆಚ್ಚು ಶೀತ ಪ್ರದೇಶದಲ್ಲಿ ಹೆಚ್ಚು ಶೀತ ಆದ್ರೂ ಕೂಡ ವೆರೈಟಿಗಳನ್ನ ಕಂಡು ಹಿಡಿಬೇಕು ಅಂತ ಹೇಳಿ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ನಮ್ಮ ಸರ್ಕಾರ ಬಂದ 1,255 ಹೆಚ್ಚು ಈ ರೀತಿಯ ವೆರೈಟಿಗಳನ್ನ ಈ ದೇಶದಲ್ಲಿ ನಾವು ಕಂಡು ಹಿಡಿದಿದ್ದೀವಿ. ಅಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಇವತ್ತು ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್ ಬಂದಿದೆ, ಹೈ ಯೀಲ್ಡಿಂಗ್ ವೆರೈಟೀಸ್ ಬಂದಿದೆ. ನಮ್ಮ ತೆಂಗುವಲ್ಲಿ ಅಥವಾ ನಮ್ಮ ಅಡಿಕೆಯಲ್ಲಿ ಕೊಡುವಂತದನ್ನ ಹೇಗೆ ನಾವು ಈ ಪ್ರದೇಶಕ್ಕೆ ಆ ರೀತಿಯ ಗಿಡಗಳನ್ನ ತಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಒತ್ತು ಕೊಡ್ತಾ ಇದೆ. ಹೈ ಡೆನ್ಸಿಟಿ ವೆರೈಟಿಯನ್ನ, ಹೈ ಡೆನ್ಸಿಟಿ ಅಂದ್ರೆ ಆಪಲ್ ನ ಗಿಡ ಮರ ಇರ್ತಿತ್ತು, ದೊಡ್ಡ ದೊಡ್ಡ ಮರ, ಅದಕ್ಕೆ ಇಷ್ಟು ಅಂತರದಲ್ಲಿ ಹಾಕುವಂತಿತ್ತು. ಅದಾದ್ರೂ 2 ಎಕರೆಯಲ್ಲಿ ಕೃಷಿ ಮಾಡ್ತಾನೆ ಅಂದ್ರೆ ಒಂದು 100 ಗಿಡ ಹಿಡಿತಿತ್ತು ಅಷ್ಟೇ. ಈಗ ಆ ತರ ಇಲ್ಲ. ಹೈ ಡೆನ್ಸಿಟಿ ವೆರೈಟಿ ಅಂದ್ರೆ ಚಿಕ್ಕ ಗಿಡದಲ್ಲಿ ಹತ್ರ ಅದೇ ರೀತಿಯ ಈಲ್ಡನ್ನ 5 ಪಟ್ಟು ಈಲ್ಡನ್ನ ತೆಗೆಯುವಂತ ಹೈ ಡೆನ್ಸಿಟಿ ವೆರೈಟಿಯನ್ನು ಕೂಡ ಇವತ್ತು ICR ನಮ್ಮ ಕೇಂದ್ರಗಳು ಈ ದೇಶದಲ್ಲಿ ಕಂಡು ಹಿಡಿದಿದ್ದಾರೆ. ಒಂದು ರೀತಿಯ ಹೊಸದ ರೀತಿಯ ಸಂಶೋಧನೆಯನ್ನ ಮಾಡೋದಕ್ಕೆ ಇವತ್ತು ಕೇಂದ್ರ ಸಿಂಗ್ ತೋಮರ್ ಅವರ ನೇತೃತ್ವದಲ್ಲಿ ಇವತ್ತು ICR ಮತ್ತು ನಮ್ಮ ರಾಜ್ಯ ಸರ್ಕಾರದ ಯೂನಿವರ್ಸಿಟಿಗಳಿಗೆ ಕೊಡುವಂತದನ್ನ, ಹಣವನ್ನು ಕೊಡುವಂತದನ್ನ, ನಮ್ಮ ವಿಜ್ಞಾನಿಗಳನ್ನ ಪ್ರೋತ್ಸಾಹ ಮಾಡುವಂತದನ್ನ, ಬೇರೆ ಬೇರೆ ದೇಶಕ್ಕೆ ಹೋಗಿ ಟೆಕ್ನಾಲಜಿ ಇರ್ಬೋದು ಅಥವಾ ಅಲ್ಲೇ ಆಪಲ್ ವೆರೈಟಿಗಳನ್ನ ಇಲ್ಲಿಗೆ ತಂದು, ಇಂಡೋನೇಷ್ಯಾದ ಆಪಲ್ ವೆರೈಟಿ, ಅಮೆರಿಕದ ಆಪಲ್ ವೆರೈಟಿಗಳನ್ನು ಕೂಡ ಅಂತ ಬೇರೆ ಬೇರೆ ರೀತಿಯ ಫ್ರೂಟ್ಸಿನ ವೆರೈಟಿಗಳನ್ನು ತಂದು ನಮ್ಮ ಇನ್ನೂ ಸುಧಾರಿತ ಮಾಡಿ
ಇನ್ನೂ ಅದನ್ನು ಹೆಚ್ಚು ಒಳ್ಳೆಯ ಗುಣಮಟ್ಟದಲ್ಲಿ ಮಾಡಿ ಕೊಡುವಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನನಗೆ ಅನ್ಸುತ್ತೆ ಇವತ್ತು ನಾವಿಲ್ಲಿ ನಿಂತಾಗ ಮಾಡಬೇಕಾದ್ದು ನಮ್ಮ ಅಡಿಕೆ ಬಗ್ಗೆ, ನಮ್ಮ ತೆಂಗಿನ ಬಗ್ಗೆ. ಯಾಕಂದ್ರೆ ನಾವು ಅಡಿಕೆ ಮತ್ತು ತೆಂಗು ಬೆಳೆಗಾರರು. ಬೇರೆ ಯಾವುದೇ ನಾನು ಮಿಲ್ಲೆಟ್ಸ್ ಬಗ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇದು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸು. ಅದಕ್ಕೆ ನಾನು ಒಂದು ಅಂಶ ಹೇಳಲೇಬೇಕು. ಹಿಂದೆ ನಮ್ಮ ಕಾಲದಲ್ಲಿ, ಹಿರಿಯರ ಕಾಲದಲ್ಲಿ ಕೂಡ ನಾವು ರಾಗಿ ಗಂಜಿ ಅಂತ ಕುಡಿತಾ ಇದ್ದೀವಿ. ಬಡವರು ಅಂತೇಳಿ ಅದೇ ರೀತಿ ಒಂದು ಯಾರು ರಾಗಿ ತಿಂತಾರೆ ಅವ್ರು ಬಡವರು, ಯಾರು ಜೋಳ ತಿಂತಾರೆ ಅವ್ರು ಬಡವರು, ಯಾರು ನವಣೆ ತಿಂತಾರೆ ಅವ್ರು ಬಡವರು. ನಮ್ಮಲ್ಲಿ ಉತ್ತರ ಕರ್ನಾಟಕ ಹೋದಾಗ ಒಬ್ರು ರೈತರು ಬಾ ಮಾಡಿದ್ರು, ನಾವು ಬಡವರಿದ್ವಿ ನಮ್ಮ ತಾತನ ಕಾಲಕ್ಕೆ. ನಂಗೆ ಇನ್ನೂ ನೆನಪಿದೆ, ನಾವು ತಿಂತಾ ಇದ್ದಿದ್ದು ಜೋಳನೆ. ಆದ್ರೆ ಯಾವುದೋ ಮೀಟಿಂಗ್ ಹೋಗ್ಬೇಕು, ಕಟ್ಟೆಯಲ್ಲಿ ಕೂತ್ರು ಮೀಟಿಂಗ್ ಮಾಡ್ಬೇಕು ಅಂದ್ರೆ ಮೀಸೆ ಮೇಲೆ ಒಂದು ಅನ್ನದ ಅಗಲನ್ನು ಇಟ್ಕೊಂಡು ಹೋಗ್ತಿದ್ವಿ. ಯಾಕಂದ್ರೆ ನಾವು ಅನ್ನ ತಿಂದಿದೀವಿ ಅಂತ ಜನಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿ ಅಂದ್ರೆ ಆ ರೀತಿಯ ಒಂದು ಪರಿಸ್ಥಿತಿ ನಮ್ಮ ಹಳ್ಳಿಗಳಲ್ಲಿ ಇತ್ತು. ಅದರ ಭಾಷಣದಲ್ಲಿ ಆ ರೈತ ಪಾಪ ಹೇಳ್ಕೊಂಡಿದ್ರು. ಆದ್ರೆ ಇವತ್ತು ರಾಗಿ, ಜೋಳ, ನವಣೆ, ಸಿರಿಧಾನ್ಯಗಳು ಶ್ರೀಧಾನ್ಯ ಆಗಿದೆ. ಮೊನ್ನೆ ಬಜೆಟ್ ಅಲ್ಲಿ ಇದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಹೆಸರು ಕೊಟ್ಟಿದ್ದಾರೆ, ಶ್ರೀಧಾನ್ಯ ಅಂತ ಹೇಳಿ. ಈ ಶ್ರೀಧಾನ್ಯವನ್ನ ಶ್ರೀಮಂತರು ತಿನ್ನುವಂತ ಆಹಾರ ಅಂತ ಆಗಿದೆ. ಆ ರೀತಿಯ ಒಂದು ಆಹಾರವನ್ನ ಇವತ್ತು ಕೊಡಬೇಕು ಅಂತ ಹೇಳಿ ಪ್ರಪಂಚಕ್ಕೆ ಯಾವುದು ಒಳ್ಳೆಯದು ಅದನ್ನ ಭಾರತಕ್ಕೆ ಬೇರೆಯವರಿಗೆ ಕೊಡಬೇಕು ಅಂತ ಯೋಚನೆ ಮಾಡುತ್ತೆ. ಅದಕ್ಕಾಗಿ ನಮ್ಮ ಹಿರಿಯರು ವಸುದೈವ ಕುಟುಂಬಕ್ಕಂತ ಹೇಳಿದ್ರು. ಯೋಗ ಒಳ್ಳೆಯದು, ಇಡೀ ಪರಿಚಯ ಮಾಡಿದ್ರು. ಆಯುರ್ವೇದ ಒಳ್ಳೆಯದು, ಇಡೀ ಪ್ರಪಂಚಕ್ಕೆ ನಮ್ಮ ಪ್ರಧಾನಿಯವರನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹಿರಿಯ ನಮ್ಮ ಮಕ್ಕಳು ಗ್ಲೂಟೋನ್ ಫ್ರೀ ಆಹಾರವನ್ನ ತಿನ್ನೋದು ಬಿಟ್ಟಿದ್ದಾರೆ, ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಗ್ಲೂಟೋನ್ ಯಾವ್ದ್ರಲ್ಲಿದೆ? ಗ್ಲೂಟೋನ್ ಹೆಚ್ಚಿರೋದು. ಗೋಧಿ ನಮ್ಮ ದೇಶದ ಆಹಾರ ಪದ್ಧತಿ ಅಲ್ಲ. ನಮ್ಗೆ ಆಹಾರ ಇಲ್ಲದ ಸಂದರ್ಭದಲ್ಲಿ ಗೋಧಿ ನಮ್ಮ ದೇಶಕ್ಕೆ ಬಂತು. ಇವತ್ತು ಗೋಧಿನೇ ಬೆಳೀತಾ ಇದ್ದಾರೆ. ನಾವು ಕುಚಲಕ್ಕಿ ಜಿಲ್ಲೆಗಳಲ್ಲಿ 100% ತಿಂತಾರೆ, ಬಾಕಿ ಹೊಟ್ಟೆ ತುಂಬಿಸುವುದವರು ಗೋಧಿ ಅಥವಾ ಚಪಾತಿ. ಒಳ್ಳೆಯದು ಪ್ರಪಂಚದ ಹೇಳಿದಂತ ನಮ್ಮ ಆಹಾರ ಬೇಕು ಅಂತ ಕೇಳ್ತಿದ್ವಿ. ಅದಕ್ಕಾಗಿ ಪ್ರಧಾನಿ ಅವರು ಈ ಹೊಂಡದಲ್ಲಿ ಈ ಒಂದು ವಿಚಾರವನ್ನ ತಗೊಂಡು ಹೋದ್ರು. ಅಲ್ಲಿ 2 ವರ್ಷಗಳ ಹಿಂದೆ ಪ್ರಸ್ತಾವ ನಮ್ಮ ದೇಶ ಯಾಕಂದ್ರೆ ನಾವು ಸಿರಿಧಾನ್ಯ ತಿಂತಾ ಇದ್ವಿ, ಮಿಲ್ಲೆಟ್ಸ್ ತಿಂತಾ ಇದ್ವಿ. ಇವತ್ತು ಪ್ರಪಂಚ ಮಿಲ್ಲೆಟ್ ಅನ್ನ ಬಿಡ್ತಾ ಇದೆ ಅಂತ ಆಚರಣೆ ಮಾಡಿ ಮತ್ತೊಂದ್ಸರಿ ಪ್ರಪಂಚದಲ್ಲಿ ನಾವು ಮಿಲ್ಲೆಟ್ ಅನ್ನು ಕೊಡುವ ರೀತಿಯಲ್ಲಿ ಆಗ್ಬೇಕು ಅಂತ ಯೋಚನೆ ಮಾಡಿದ್ರು. ಯುಎನ್ ಕಳೆದ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ ವರ್ಷವನ್ನ ಘೋಷಣೆ ಮಾಡಿದೆ. ಚರ್ಚೆ ನಡೀತಾ ಇದೆ. ಮಿಲ್ಲೆಟ್ಸ್ ಅನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡುವಂತದ್ದು ನಡೀತಾ ಇದೆ. ನಮ್ಮ ದೇಶದಲ್ಲಿ ಕೂಡ ಮಿಲ್ಲೆಟ್ಸ್ ಮೊದಲ ಉದ್ಘಾಟನೆಯನ್ನ ರೋಮಲ್ಲಿ ಪ್ರಚಾರ ಮಾಡ್ತಾ ಇದೀವಿ. ಮತ್ತು ನಾವು ಕೂಡ ಮತ್ತೆ ಕೂಡ ಯೋಚನೆಯನ್ನ ಮಾಡಬೇಕು ಮಾಡ್ತಾ ಇದ್ದೀನಿ. ಅಡಿಕೆಯ ಕೇಸ್ ನಿಮ್ಗೆಲ್ಲರಿಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಮತ್ತು ಇಲ್ಲಿರುವಂತಹ ಎಲ್ಲರೂ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಕ್ಯಾಂಪ್ಕೋ, ಮ್ಯಾಮ್ಕೋಸು, ಬೇರೆ ಬೇರೆ ಸೊಸೈಟಿಗಳು, ರೈತರು ಎಲ್ಲರಿಗೂ ಆತಂಕ ಇರುವಂತದ್ದು ನಮ್ಮ ಅಡಿಕೆಯ ಪರಿಸ್ಥಿತಿ ಏನಾಗುತ್ತೆ. ರೋಗ ಬಂದಿದೆ,
ಇದೆ. ಹಿಂದಿರುವಂತ UPA ಸರ್ಕಾರ ಇಂದಿರಾ ಜಯಸಿಂಗ್ ಅವರ ನೇತೃತ್ವದಲ್ಲಿ ಅಡಿಕೆ ಹಾನಿಕಾರಕ ಅನ್ನುವಂತ ಸುಪ್ರೀಂ ಕೋರ್ಟ್ಗೆ ಕೊಟ್ಟರು. ಸಹಜವಾಗಿ ಉತ್ತರ ಭಾರತದಲ್ಲಿ ಕೂತವರಿಗೆ ಅಡಿಕೆ ಹೇಗೆ ಬೆಳೆಯುತ್ತೆ, ಎಲ್ಲಿ ಬೆಳೆಯುತ್ತೆ ಗೊತ್ತಿಲ್ಲ. ಅಡಿಕೆಯನ್ನು ಪ್ಯಾಕೆಟ್ ಮೇಲೆ ಅಡಿಕೆ ಅಂತಂದ್ರೆ ಸಚೇಟು, ಅಡಿಕೆ ಅಂದ್ರೆ ಗುಡ್. ಈ ಒಂದು ಉತ್ತರ ಭಾರತದಲ್ಲಿ ಇದೆ. ಯಾಕೆಂದ್ರೆ ಉತ್ತರ ಭಾರತದಲ್ಲಿ ಅಡಿಕೆ ಬೆಳೆಯಲ್ಲ, ಅಡಿಕೆ ಮರ ಅವ್ರು ನೋಡಿಲ್ಲ, ಒರಿಜಿನಲ್ ಅಡಿಕೆ ಏನು ಅಂತ ಗೊತ್ತಿಲ್ಲ. ಬರ್ತಾ ಇತ್ತು, ನಮ್ಗೂ ಜಾಸ್ತಿ ಆಗ್ತಾ ಇತ್ತು. ನಾವು ಆರೋಗ್ಯ ಸಚಿವರನ್ನ ಭೇಟಿ ಮಾಡಿದ್ವಿ, ಕೊನೆಯಲ್ಲಿ ಪ್ರಧಾನಿಯವ್ರನ್ನ ಭೇಟಿ ಮಾಡಿದ್ವಿ. ನಾವೇ ಪ್ರಧಾನಿ ಹೇಳಿದ್ರು ಒರಿಜಿನಲ್ ವಿಷಕಾರಕ ಅಲ್ಲ, ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ, ದೇಶಕ್ಕೆ ಪ್ರಪಂಚಕ್ಕೆ ಹೋಗ್ತಾ ಇದೆ. ಒರಿಜಿನಲ್ ಅಡಿಕೆಯನ್ನ ನಾವು ಗಣಪತಿ ಅಂತ ಪೂಜೆ ಮಾಡ್ತೀವಿ ಅಂತ ಸ್ವತಃ ಪ್ರಧಾನಿಯವರು ನರೇಂದ್ರ ಮೋದಿ ಅವರು ನಮ್ಗೆ ಹೇಳಿದ್ರು. ನಮ್ಗೊಂಥರ ಖುಷಿ ಆಯ್ತು. ಒರಿಜಿನಲ್ ಅಡಿಕೆ ಬಗ್ಗೆ ನಮ್ಮ ಪ್ರಧಾನಿಗೆ ಗೊತ್ತಿದೆ ಅಂತ ಹೇಳಿ ನಾವಿದ್ವಿ. ಈ ತರ ಸುಪ್ರೀಂ ಕೋರ್ಟ್ ಅಲ್ಲಿ ಜಯಸಿಂಗ್ ಅವರು ಈ ಎಡವಟ್ಟು ಮಾಡಿದ್ದಾರೆ. ನಾವು ಇದ್ರೆ ಯಾವತ್ತ ಅದು ತಂಡವನ್ನ ನೇಮಕ ಮಾಡಿ ನಮ್ಮ ಅಡಿಕೆಯನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಯುವಕರ ಯಂಗ್ ಸೈಂಟಿಸ್ಟಿನ ತಂಡ ಕೆನಡಾದಲ್ಲಿ ಸಿಕ್ಕಿತು. ಕೆನಡಾದವರಿಗೂ ನಾನು ಅಡಿಕೆ ಮತ್ತು ನಮ್ಮ ಹಳದಿ ಎಲೆ ಮತ್ತು ಚುಕ್ಕೆ ಎಲೆ ರೋಗವನ್ನು